ನಾವು ಪಾರ್ಟಿ ನೋಡಿಕೊಂಡು ಹೋಗಿ ಅಥವಾ ವ್ಯಕ್ತಿಯನ್ನು ನೋಡಿಕೊಂಡು ಹೋಗಿ ದೇಶವನ್ನು ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವರ ಬಿಟ್ಟಿ ಭಾಗ್ಯ ಇದರಿಂದಾಗಿ ಜನಗಳು ತುಂಬ ಸಮಸ್ಯೆಯಲ್ಲಿದ್ದಾರೆ. ಬೆಂಗಳೂರು ಹೋಗುವ ರೈಲು ಇಲ್ಲಿ ನಿಲ್ಲದೇ ಏನು ಪ್ರಯೋಜನ, ನಮಗೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ. ನಮ್ಮ ದುಡ್ಡನ್ನು ಅವರಿಗೆ ಫ್ರೀ ಕೊಡಲಿಕ್ಕೆ ಅವರಿಗೆ ಯಾವ ಸರ್ಕಾರದವರಿಗೆ ಅಧಿಕಾರ ಇಲ್ಲ. ಫ್ರೀ ಕೊಡದೆ ಅಂಕಲಿ ರಿಕ್ಷಾದಾಗಲಿಕ್ಕೆ ದಾಲಿದ್ದಾರೆ ಮಾಡ್ತೀವಿ. ನಳಿನ್ ಕುಮಾರ್ ಹತ್ರ ಒಂದು 10 ಸಾಲ ಕೊಟ್ಟಾಗಿದೆ. ಕರೆಂಟ್ ಧರ್ಮವು ಐಕ್ಯ ಧರ್ಮ ಅನ್ನೋದು ಇದ್ದೆ ಕರೆಂಟೇ ಇದ್ದಿ ಆರು ಇಡೀ ದೇಶನ ಅಭಿವೃದ್ಧಿ ಮಾಡ್ತಾನೆ. ಮುಲ್ಪದ ಲೋಕಲ್ ಲೀಡರ್ ನಡು ಮಾಡ್ತೀವಿ. 5 ಅಂಕಲಿ ಸರ್ತಿ ಓಟು ಎಂಕ್ಲ ನೋಟ್ ಆಗೋದಿಲ್ಲ. ನಮಸ್ಕಾರ ವೀಕ್ಷಕರೇ, 2024 ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳಿದರೆ ದಕ್ಷಿಣ ಕನ್ನಡ. ಈ ಬಾರಿ ದಕ್ಷಿಣ ಕನ್ನಡದಿಂದ ಕಣಕ್ಕೆ ಇಳಿದಿರುವಂಥ ಅಭ್ಯರ್ಥಿಗಳು ಹೊಸಬರು. ಹಾಗಾಗಿ ತುಂಬಾ ಕುತೂಹಲ ಇರುವಂಥದ್ದು BJP ಕಾಂಗ್ರೆಸ್ ಯಾವ ಪಕ್ಷ ಗೆಲುವನ್ನು ಸಾಧಿಸುತ್ತೆ ಅನ್ನೋವಂಥದ್ದು. ಹಾಗಾಗಿ ಜನರ ಅಭಿಪ್ರಾಯವನ್ನು ಕೇಳುವಂತಹ ಕೆಲಸವನ್ನು ನಮ್ಮ ಒಂದು ಸುದ್ದಿ ವಾಹಿನಿ ಮಾಡ್ತಾ ಇರುವಂಥದ್ದು. ಇವತ್ತು ನಾವು ಪುತ್ತೂರು ತಾಲೂಕಿನ ಕಾಣಿಯೂರು ಪ್ರದೇಶಕ್ಕೆ ಬಂದಿದ್ದೇವೆ. ಇಲ್ಲಿರುವಂತಹ ಜನ ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ, ಹಾಗೇನೆ ಇಲ್ಲಿ ಯಾವೆಲ್ಲ ಅಭಿವೃದ್ಧಿಗಳು ಆಗಿದೆ, ಯಾವೆಲ್ಲ ಅಭಿವೃದ್ಧಿಗಳು ಮುಂದೆ ಆಗಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಜನರ ಹತ್ರ ಮಾತಾಡೋಣ ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರು? ಮಾಧವ ಕೋಲ್ಪೆ. 2024 ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಬಾರಿ ಏನಾಗ್ಬೋದು? ಈ ಬಾರಿ ದಕ್ಷಿಣ ಕನ್ನಡದಲ್ಲಿ BJP ಬರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಹೇಗೆ? ಮೋದಿಯವರ ಒಂದು ಆಡಳಿತದಲ್ಲಿ, ಆಮೇಲೆ ದೇಶದ ಭದ್ರತೆ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಯಾವುದೇ ಭಯ ಇಲ್ಲದೆ ಓಡಾಡುವಂಥ ಒಂದು ನಿರ್ಮಾಣ ಆಗಿದೆ ಇಲ್ಲಿ. ಆ ದೃಷ್ಟಿಯಿಂದ ಬ್ರಿಜೇಶ್ ಚೌಟರು ಅತ್ಯಮೂಲ್ಯ ಮತದಿಂದ ವಿನ್ ಆಗ್ಬೋದು ಅಂತ ನಾವು ಬಯಸಿದೆವು. ಓಕೆ, ಈ ಕಾಣಿಯೂರು ಪ್ರದೇಶದಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿಗಳು ಆಗಿದೆಯಾ ಹೇಗೆ ಅಂತ? ಕಾಣಿಯೂರು ಸಾಧಾರಣ ರೋಡು ಎಲ್ಲ ಸಾಧಾರಣ ಅಭಿವೃದ್ಧಿ ಆಗಿದೆ. ಆ ದೃಷ್ಟಿಯಿಂದ ಈಗ ಆಟೋದವರು ಹೋಗೋದ ರೂಟ್ ಇಲ್ಲ, ಎಲ್ಲ ರೂಟ್ಗೆ ಹೋಗ್ತೀವಿ. ಒಂದೆರಡು ರೋಡ್ಗಳು ಆಗಲಿಕ್ಕೆ ಇದೆ, ಅದರ ಬಗ್ಗೆ ಮಾಡ್ಬೋದು ಅಂತ ನಾವು ಅನಿಸಿಕೆ ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್ ಅವರು ಈ ಭಾಗದವರೇನಾ? ನಾವು ಚಾರಕ ಭಾಗದವರು. ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಇಲ್ಲಿ ನಾವು ಇದು ಮಾಡೋದು. ಈ ಬಾರಿ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಏನಾಗ್ಬೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ? ದಕ್ಷಿಣ ಕನ್ನಡದಲ್ಲಿ 100% BJP ಬರ್ಬೋದು, ಬರಲೇಬೇಕು. ಮತ್ತು ದೇಶದ ಅಭಿವೃದ್ಧಿ ಮತ್ತು ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದ ನರೇಂದ್ರ ಮೋದಿಯವರನ್ನು ನಾವು ನಿಲ್ಲಿಸಲೇಬೇಕಾಗ್ತದೆ. ಇಲ್ಲಿ ವ್ಯಕ್ತಿಗತವಾಗಿ ಅಲ್ಲ, ಪಾರ್ಟಿ ನೋಡಿ ಅಲ್ಲ, ದೇಶದ ಅಭಿವೃದ್ಧಿ ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಆಡಳಿತ ಕೊಡುವಂಥ ವ್ಯಕ್ತಿ ಬೇಕು. ಮುಂದಿನ ಪೀಳಿಗೆಗೆ ಎಲ್ಲ ಸೌಕರ್ಯ ಸಿಗಬೇಕು, ಶಿಕ್ಷಣ, ಆರೋಗ್ಯ ಮತ್ತು ಪ್ರಗತಿ, ರೋಡಿನ ವ್ಯವಸ್ಥೆ, ಕೆಲವರಿಗೆ ಮನೆ ಇಲ್ಲ, ಅಂಥ ಮನೆ ವ್ಯವಸ್ಥೆ ಎಲ್ಲ ಸಿಗಬೇಕು. ಮತ್ತು ಕೃಷಿಕರಿಗೆ ತುಂಬ ಅನಾನುಕೂಲವಾಗಿದೆ, ಇನ್ನೂ ಹೆಚ್ಚಿನ ಅನುಕೂಲ ಆಗಬೇಕು ಅಂತ ನನ್ನೊಂದು ಅಭಿಪ್ರಾಯ. ನಾನೊಬ್ಬ ಕೃಷಿಕನಾಗಿಯೂ ಕೂಡ ನಾನು ಕೇಳ್ಕೊಳ್ತೇನೆ. ಮತ್ತು ಉತ್ತಮ ಆಡಳಿತ ಕೊಡುವ ವ್ಯಕ್ತಿ ಬೇಕಾಗ್ತದೆ. ನಾವು ಪಾರ್ಟಿ ನೋಡಿಕೊಂಡು ಹೋಗಿ ಅಥವಾ ವ್ಯಕ್ತಿಯನ್ನು ನೋಡ್ಕೊಂಡು ಹೋಗಿ ದೇಶವನ್ನು ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಆ ರೀತಿ ಇಲ್ಲ. ನಮ್ಮ ಭದ್ರತೆ ವ್ಯವಸ್ಥೆ, ನಮ್ಮ ದೇಶದ ಭದ್ರತೆ ಇವಾಗ ಅತ್ಯುತ್ತಮವಾಗಿದೆ, ಪ್ರಪಂಚದಲ್ಲಿಯೇ ಮೊದಲದು ಅನ್ಬೋದು. ಮತ್ತು ದೇಶದ ಅಭಿವೃದ್ಧಿ ಆಗಬೇಕು, ಗ್ರಾಮದ ಅಭಿವೃದ್ಧಿ ಆಗಬೇಕು, ರಾಜ್ಯದ ಅಭಿವೃದ್ಧಿ ಆಗಬೇಕು, ಎಲ್ಲ ಕಡೆ ಉತ್ತಮ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಈಗಿನ ಹೊಸಬ ಅವರಷ್ಟು ಪರಿಚಯ ಇಲ್ಲ ನಮಗೆ, ಹೊಸ ವ್ಯಕ್ತಿಯಾಗಿ MP ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅವ್ರನ್ನ ಗೆಲ್ಲಿಸೋಣ, ದೇಶ ಅಭಿವೃದ್ಧಿ ಮಾಡ್ತಾರೆ ಅಂತ ನನ್ನ ನಂಬಿಕೆ. ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು, ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪುರಂದರ್ ಅಂತೇಳಿ. ಈ ಬಾರಿ ಎಲೆಕ್ಷನ್ ಹತ್ರ ಬರ್ತಾ ಉಂಟು, ಏನಾಗ್ಬೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ? ಈ ಸಲ 50-50 ಬರ್ಬೋದು ಅಂತ ಅನಿಸಿಕೆ ನಂದು. 50 ಎರಡು ಸಮಬಲ ಬರ್ಬೋದು ಅಂತಲೇ ಇದೆ. ಯಾಕೆ, ಹೇಗೆ? ಅಂದರೆ ಭಾರಿ ಫೈಟ್ ಇದೆ ಹಾಗೆ. ಹೊಸಬ್ರು, ಹಾಗಾಗಿ ಏನಾದರೂ ನೆಕ್ಸ್ಟ್ ಏನಾದರೂ ಇಲ್ಲಿಗೆ ಊರಿಗೆ ಏನಾದರೂ ಇದಾಗ್ಬೋದು ಅಂತೇಳಿ. ನಿಮ್ಮ ಕಡೆಯಿಂದ ಏನು ನಿರೀಕ್ಷೆ ಇದೆ? ಗೆದ್ದು ಬಂದರೆ ಈ ರೀತಿಯಾದಂಥ ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನೋದು ಏನಾದರೂ ಇದೆಯಾ? ಮೊದಲಿಗೆ ಪಂಚಾಯತಿಗೆ ಏನಾದರೂ ಅನುದಾನ ಬರ್ಬೋದು ಅಂತ ಅನಿಸಿಕೆ. ಇಲ್ಲಿಗೆ ಪಂಚಾಯತಿಗೆ ಒಳ್ಳೆ ವ್ಯಕ್ತಿ ಬಂದರೆ ಪಂಚಾಯತಿಗೆ ಏನಾದರೂ ಅನುದಾನ ಬಂದು ಕೆಲಸ ಎಲ್ಲ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಜಯರಾಮ್ ಕೆ, ಕರ್ನಾಟಕ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಈ ಬಾರಿ ಏನಾಗ್ಬೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ? ಈ ಸಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯುತ್ತಮವಾಗಿ ಗೆದ್ದು ಬರ್ತದೆ. ಹೇಗೆ ಹೇಳ್ತೀರಾ? ಹೇಗೆಂದರೆ ಅದು ನಮ್ಮ ಮೋದಿಜಿಯವರ ದೇಶ ಪ್ರೇಮ ಮತ್ತು ಆಡಳಿತದ ಬಗ್ಗೆ, ಮತ್ತು ಸಿದ್ದರಾಮಯ್ಯನವರ ಬಿಟ್ಟಿ ಭಾಗ್ಯ ಇದರಿಂದಾಗಿ ಜನಗಳು ತುಂಬ ಸಮಸ್ಯೆಯಲ್ಲಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯಲ್ಲೂ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವಲ್ಲಿ ಸಿದ್ದರಾಮಯ್ಯ ಸರ್ಕಾರ A1 ಆಗಿದೆ. ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ BJP ಇತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಗಿದೆ. ಆಗಿಂದಾಗಿ BJP ಸರ್ಕಾರ ಬರಬೇಕೆಂದು ನಾವು ನೆನೆಸಿ. ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆಯಾ? ಹೇಗೆ? ನಮ್ಮ MPಗಳು ನಳಿನ್ ಕುಮಾರ್ ಅವರು ಬೇಕಾದಷ್ಟು ಮಾರ್ಗದ ಕೆಲಸ, ದೇವಸ್ಥಾನಗಳ ಬಗ್ಗೆ ಮತ್ತು ಶಾಲೆಗಳ ಬಗ್ಗೆ
ಎಲ್ಲ ಅಭಿವೃದ್ಧಿಯಾಗಿದೆ. ಓಕೆ, ಮುಂದೆ ಆಯ್ಕೆಯಾಗಿ ಬರುವಂತಹ ಅಭ್ಯರ್ಥಿಗಳಲ್ಲಿ ನಿಮ್ಮದೇನಾದರೂ ನಿರೀಕ್ಷೆ ಇದ್ದರೆ, ಬೇಡಿಕೆ ಏನಾದರೂ ಇದ್ದರೆ ಏನು? ನಮ್ಮ ಅಂದರೆ ಇಲ್ಲಿ ಕಾಣಿಯೂರಲ್ಲಿ ಒಂದು ಪ್ರಥಮ ದರ್ಜೆ ಹಾಸ್ಪಿಟಲ್ ಆಗಬೇಕು, ಮತ್ತು ಕಾಲೇಜುಗಳ ಮೇಲ್ದರ್ಜೆ ಇರಿಸಬೇಕು, ಮತ್ತು ರೋಡುಗಳ ಅಭಿವೃದ್ಧಿ, ಮತ್ತು ನಮಗೆ 24 ಗಂಟೆ ಕರೆಂಟಿನ ಸವಲತ್ತು ಕೃಷಿಕರಿಗಾಗಿ ಬೇಕಾಗಿ ನಾವು ಕೇಳ್ಕೊಳ್ತೇವೆ. ರಿಕ್ಷಾ ಚಾಲಕರಿಗೆ ಏನಾದರೂ? ರಿಕ್ಷಾ ಚಾಲಕರಿಗೆ ಯಾವುದೇ ಭಾಗ್ಯ ಇಲ್ಲ ನಮಗೆ. ಹಾಗೆ ಏನಾದರೂ ನಮಗೆ ಟ್ಯಾಕ್ಸಲ್ಲಿ ಕಡಿಮೆ ಮಾಡಿದರೆ ನಮಗೆ ತುಂಬ ಅನುಕೂಲ ಆಯಿತು. ನಮಗೆ ಭಾಗ್ಯ ಯಾವುದು ಬೇಡ, ಟ್ಯಾಕ್ಸ್ ಕಡಿಮೆ ಮಾಡಿದರೆ ನಮಗೆ ತುಂಬ ಲಾಭ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್, ನಿಮ್ಮ ಹೆಸರು? ಲಕ್ಷ್ಮಣ್. ಓಕೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಏನಾಗ್ಬೋದು? BJP ಬರುತ್ತೆ. ಹೇಗೆ ಹೇಳ್ತೀರಾ, ಅಷ್ಟೊಂದು ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಅಂದರೆ ಬರಲೇಬೇಕು, ದೇಶದ ಹಿತದೃಷ್ಟಿಯಿಂದ ಬರಲೇಬೇಕು. ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅಭಿವೃದ್ಧಿಯ ಒಂದು ಭಾಗ, ಇನ್ನೊಂದು ದೇಶದ ವಿಷಯವಿನ ಭಾಗ ಇದು. ಹಾಗೆ ಮೇಲೆ ಮೋದಿಯನ್ನು ನೋಡ್ಕೊಂಡು ಹೇಳ್ತಾ ಇದ್ದೀವಿ. ಅಲ್ಲ, ಹಾಗೆಲ್ಲ ನಾವು ಮೊದಲು ಹೇಗಿತ್ತಂದರೆ 10 ವರ್ಷದ ಮೊದಲು ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೂ ಹೇಗಿತ್ತು ಅನ್ನುವಂಥದ್ದು ಪರಿಸ್ಥಿತಿ ಮೀಡಿಯಾದವರಿಗೂ ಗೊತ್ತಿದೆ ಹೇಗಿತ್ತು ಅಂತ. ಅದ ನಂತರ ಈ ದೇಶದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗೆ ಬದಲಾಗಿದೆ ಅಂತ. ಓಕೆ, ಈ ಕಾಣಿರು ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಹೇಗಾಗಿದೆ? ಆಗಿದೆ ಎಲ್ಲ ಕಡೆ. ನಮಗೆ ಏನೇನು ನಿರೀಕ್ಷೆ ಇತ್ತು ಆ ಎಲ್ಲ ಕೆಲವು ಒಂದು ಬಾಕಿ ಇರ್ಬೋದು. ನಮ್ಮ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ಈ ಏರಿಯಾದಲ್ಲಿ ಆಗಿದೆ ಕೆಲಸಗಳು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಿಮ್ಮ ನಮಸ್ತೆ, ನಮ್ಮದು ಪರಮೇಶ್ವರ ಅಣಿಲ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು. ಹವಾ ಅಂತೂ ಬಾರಿ ಜೋರಾಗಿದೆ. ಹೌದು. ಏನಾಗ್ಬೋದು ಈ ಬಾರಿ ಎಲೆಕ್ಷನ್? ಎಲ್ಲ ಅದು ಮೋದಿ ಹವನೇ, ಎರಡು ಮಾತಿಲ್ಲ. ಅಭಿವೃದ್ಧಿ ಮತ್ತು ದೇಶದ ರಕ್ಷಣೆ, ದೇಶದ ಭದ್ರತೆ, ಒಟ್ಟಾರೆ ಹಿತಾಸಕ್ತಿ ನೋಡುವಾಗ ದೇಶ ರಕ್ಷಿಸಬೇಕು ಅನಿವಾರ್ಯತೆ ಇದೆ. ಈಗ ಎಲ್ಲ ಕಡೆಯಲ್ಲೂ ಭಯೋತ್ಪಾದಕರು ಅದು ಇದು ಎಲ್ಲ ಇರುವಾಗ ಒಂದಷ್ಟು ದೇಶದ ಬಗ್ಗೆ ಚಿಂತನೆ ಮಾಡುವಂಥ ನಾಯಕತ್ವದ ಅವಶ್ಯಕತೆ ಈಗ ಇದೆ. ಮುಂದೇನು ಒಂದವಧಿಗಂತೂ ಮೋದಿ ಬರಲೇಬೇಕು ಅನ್ನುವ ಎಲ್ಲ ನಿರೀಕ್ಷೆಯ ಜನರಿದ್ದೆ. ನಮ್ಮದು ಸುಧಾರಿಯಾಗಿ ಬಿಟ್ಟೆ. ಈ ಬಾರಿ ಕಣಕ್ಕೆ ಇಳಿದಿರುವಂಥ ಅಭ್ಯರ್ಥಿ ಬಗ್ಗೆ ಒಳ್ಳೆಯ ಮಾಜಿ ಸೈನಿಕರಾಗಿ ಯೋಧರಾಗಿ ಈ ದೇಶ ರಕ್ಷಣೆ ಮಾಡಿದಂಥ ವ್ಯಕ್ತಿ ಇದ್ದ ಕಾರಣ ಅದು ಮೋದಿಯ ಬಲಪಡಿಸುವಂಥ ವ್ಯಕ್ತಿಯೂ ಆಗಿದ್ದಾರೆ. ಟೋಟಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತಾರೆ ಎಂಬ ಭರವಸೆ ನಮಗೆಲ್ಲ ಇದೆ ಇಲ್ಲಿ ಇವರಲ್ಲಿ. ನಮಸ್ತೆ ಸರ್, ಏನಪ್ಪ ಕಾಣಿರು ಎಲೆಕ್ಷನ್ ಕೈತರ ಬರೋದುಂಡು ದಕ್ಷಿಣ ಕನ್ನಡ ಈ ಬಾರಿ ದಾದಾವು BJP ಬರ್ಬೋದು. ಎಂಚ ಬಂದ್ಪರ ಡೆಫಿನೆಟ್ ಸಮಸ್ಯೆ ಮೂಲೆ ಅಭಿವೃದ್ಧಿ ಕೆಲಸ ಪುರ ಮಂತಿದ್ದೀರಾ? ಮಾಡ್ತೀರಪ್ಪ MLA ಮಾಡ್ತೀವಿ ಅದು ಒಳ್ಳೆ 400 ಕೊಡ್ತೇವೆ. ಕೋಟೇಶನ್ ಪೂಜೆ 240 ನೀಡಿ ತಿಂಗಳಿಗೆ 20 ಲಕ್ಷ ಉಂಟು ಹೇಳ್ತಾನೆ. ದೇವಸ್ಥಾನ ಮಾಡ್ತಾನೆ 15 ಲಕ್ಷ ದೇವಸ್ಥಾನ ಮಾಡ್ತಾನೆ. ಅಭಿವೃದ್ಧಿ ಯಾವಂದೆ ಬಾಕಿ ಆಯ್ನಂಚಿನ ಕೆಲಸ ಉಂಡೆ ಸದ್ಯಕ್ಕೆ ಈಗ ಗ್ರಾಮದಲ್ಲಿ ಇದ್ದೇನೆ ನಾನು ಸಾಧಾರಣ ಒಳ್ಳೆ ಸಂಕಲ ಅದು. ಇದು ಈ ಸರ್ತಿ ಲಾಸ್ಟ್ ಮೂಮೆಂಟ್ ನಾನು 5 ಲಕ್ಷ ಬ್ರಿಡ್ಜ್ ಮಾಡ್ತೀನಪ್ಪ MLA. ಎಂಪಿನ ಆಂದೋಲನ ಬತ್ತೀಜಿ ಅಂತ ರೈಲು ಒಂದು ಆಂದೋಲನ ಎಂಪಿನ ಸೈಡ್ ದಾದಲ್ಲ ಬೇಡಿಕೆ ದೀಪರ ಎಂಪಿನ ಎಂಗ್ಲಿಗೆ ಸುಮಾರು ಉಂಟು. ಎಂಗ್ಲಿಗೆ ಹೋದ ಆಂದೋಲನ ಕೊಡ್ತೀವಿ ನೆಕ್ಸ್ಟ್ ಬತ್ತನಾಗ ಏನು ಎಂಗ್ಲ ಕೇಂದ್ರ ಈ ಸರಿ ಮನೆ ಮಾಡ್ತೀವಿ ಯಾರು ಕೊಡ್ತೀರಿ ನೆಕ್ಸ್ಟ್ ಬಂಡ ಬಿಡ್ಬೋದು ಎಂಗ್ಲಿಗೆ ಸರಿ ಕೆಲವು ಆಂದೋಲನ ಎಂಗ್ಲೆ ವಜಾ ಅಂದ್ರೆ ಬ್ರ ನಾನು ಅನ್ಬೋದಕ್ಕೆ ಎಂಗ್ಲೆ ಬ್ರ. ನಂದು ಪದ್ಮೇಗೌಡ ಅಂತೇಳಿ ಕಾಣಿರು. ನಾನು ಮಾಜಿ ಪಂಚಾಯತ್ ಅಧ್ಯಕ್ಷನಾಗಿದೆ ಕಾಣಿರಿನಲ್ಲಿ. ಮತ್ತು ಈಗ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಹತ್ರ ಬಂತ ಮತ್ತು ಅಂದರೆ ಅಭಿವೃದ್ಧಿ ಆಗಿದಂತ ಇಲ್ಲ. ಆದರೆ ಕಾಣಿರಿನಲ್ಲಿ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಪ್ಲಾಟ್ಫಾರ್ಮ್ ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಆದರೆ ರೈಲು ಬೆಂಗಳೂರು ಹೋಗುವ ರೈಲು ಇಲ್ಲಿ ನಿಲ್ಲದೇ ಏನು ಪ್ರಯೋಜನ, ನಮಗೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಇವಾಗ ನಾವೇನೋ ರಾಜ್ಯಕ್ಕೆ ಬಾಗಿ ನಾವು BJP ಅವರೇ. ಮತ್ತು ಮಾತ್ರವಲ್ಲದೆ ಬ್ರಿಜೇಶ್ ಚೌಟರ್ ಅವರು ಅತ್ಯಂತ ಅಧಿಕ ಮತಗಳಿಂದ ಗೆಲ್ತಾರೆ ಅನ್ನೋ ಭರವಸೆ ಇದೆ. ಅದರೊಟ್ಟಿಗೆ ಇಲ್ಲಿಯ ಒಂದು ಈ ರೈಲ್ವೆ ಸ್ಟೇಷನ್ ಅಂದರೆ ಎಲ್ಲ ರೈಲುಗಳು ಇಲ್ಲಿ ನಿಲ್ಲುವ ಹಾಗೆ ಒಂದು ನಿಲ್ದಾಣವಾಗಿ ಆಗುವಾಗೆ ಮಾಡಬೇಕು. ಇಲ್ಲದಿದ್ದರೆ ನಮಗೆ ಕಾಣಿಯೂರು ಪೇಟೆ ಎಲ್ಲ ಕಡೆ ಪೇಟೆ ಇಂಪ್ರೂವ್ಮೆಂಟ್ ಆಗಿದೆ. ಕಾಣಿಯೂರಿನಲ್ಲಿ ಪೇಟೆ ಇಂಪ್ರೂವ್ಮೆಂಟ್ ಆಗದೇ ಇರೋದಕ್ಕೆ ಕಾರಣ ಏನಂತಂದರೆ ಇದು ರೈಲ್ವೆ ಜಾಗ, ಟ್ರ್ಯಾಕ್ ಎಲ್ಲ ಇದು ಬಸ್ಸಿನ ಮಾರ್ಗ ಸಮೇತ ರೈಲ್ವೆಗೆ ಬರ್ತದೆ. ನಾವೇನು ಬಿಲ್ಡಿಂಗ್ ಕಟ್ಟಲಿಕ್ಕೆ ಗೊತ್ತಿಲ್ಲ, ಯಾರು ಬಿಲ್ಡಿಂಗ್ ಕಟ್ಟಲಿಕ್ಕೆ ಗೊತ್ತಿಲ್ಲ ಅಂದರೆ ಆ ರೀತಿ ನಿಂತಿಗೆಲ್ಲ ನೋಡಿ ಇಂಪ್ರೂವ್ ಆಗಿದೆ, ಸೌಂದರ್ಯ ಇಂಪ್ರೂವ್ ಆಗಿದೆ. ಕಾಣಿಯೂರು ರೈಲ್ವೆ ಇದರಿಂದಾಗಿ ನಮಗೆ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಆದ್ದರಿಂದ ರೈಲ್ವೆ ನಿಲ್ಲದೆ ಏನು ಇಲ್ಲಿ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಅದೊಂದು ಅರ್ಜೆಂಟಾಗಿ ಆಗಬೇಕು. ಮತ್ತು ಈಗಾಗಲೇ ಆಚೆ ಕಡೆಗೆ ಹೋಗುವಂಥ ಜನರಿಗೆ ಡಬಲ್ ಟ್ರ್ಯಾಕ್ ಆಗಿ ಮಾಡ್ತಾರೆ ಗೊತ್ತಿಲ್ಲ, ಆಚೆಗೆ ಹೋಗುವಂಥ ಪ್ರಯಾಣಿಕರಿಗೆ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾಯಿದೆ. ಅಂದರೆ ಅಲ್ಲಿ ಸುಮಾರು ಒಂದು ಸುತ್ತು ಬಳಸಿ ಬರುವಂಥ ವ್ಯವಸ್ಥೆ ಇದೆ. ಆ ಸುತ್ತು ಬಳಸಿ ಬಾರದೆ ಇಲ್ಲಿಂದ ಏನಾದರೂ ಓವರ್ ಬ್ರಿಡ್ಜನ್ನು ಮಾಡುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಒಳ್ಳೆಯದಂತ ನನ್ನ ಅನಿಸಿಕೆ. ಮತ್ತು ಬೇರೆ ಈಗ ಮನವಿ ಏನಾದರೂ ಕೊಟ್ಟಿದ್ದೀರಾ ನೀವು ರೈಲ್ವೆ ಇದು ನಿಲುಗಡೆ ಬಾಕಿ ಎಲ್ಲ ಮಾತಾಡ್ತೇವೆ. ಆದರೆ ಅವರ ಯೋಜನೆಯಲ್ಲಿ ಇಲ್ಲ, ಈಗ ಸದ್ಯಕ್ಕೆ ಇಲ್ಲ. ಮತ್ತು ಚುನಾವಣೆ ಬಂತಲ್ಲ, ಚುನಾವಣೆ ಬರುವ ಸಂದರ್ಭದಲ್ಲಿ ಪ್ಲಾಟ್ಫಾರ್ಮ್ ಆಗ್ತಾವಿದೆ ಅಷ್ಟೇ. ಆದ್ದರಿಂದ ಮನವಿಯ ಬಗ್ಗೆ ಯೋಚನೆ ಮಾಡಲಿಲ್ಲ, ಹೋಗಲಿಲ್ಲ ನಾವು.
ಇನ್ನೂ ಮಾಡಬೇಕಷ್ಟೇ. ಅದಕ್ಕೆ ಇನ್ನು ಮುಂದಿನ ದಿವಸಗಳಲ್ಲಿ ಅದಕ್ಕೆ ಬಗ್ಗೆ ನಾವು ಪ್ರಯತ್ನವನ್ನು ಮಾಡಬೇಕಷ್ಟೇ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ. ಧರ್ನ ಪಂಬುಲ, ಅಡಿಕೆ ವ್ಯಾಪಾರಸ್ಥರು, ಕಾಣೀರು. ಎಲೆಕ್ಷನ್ ಹತ್ರ ಬರ್ತಾ ಉಂಟು, ಭಾರಿ ಫೈಟ್ ಕೂಡ ಇರುವಂಥದ್ದು ಈ ಬಾರಿ. ದಕ್ಷಿಣ ಕನ್ನಡದಲ್ಲಿ ಏನಾಗ್ಬೋದು? ದಕ್ಷಿಣ ಕನ್ನಡದಲ್ಲಿ 100ಕ್ಕೆ 100 ಮೋದಿಯವರ ಸರ್ಕಾರ ಬರ್ತದೆ ಅಂತ ನಮ್ಮ ನಂಬಿಕೆ. ಇಲ್ಲಿ MP ಮುಖ್ಯ ಅಲ್ಲ, ನಮಗೆ ದೇಶದ ಭದ್ರತೆ ಮುಖ್ಯ. ಆ ಕಾರಣಕ್ಕಾಗಿ ಮೋದಿ ಸರ್ಕಾರ ಬರ್ತದೆ ನಮ್ಮ ನಂಬಿಕೆ. ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆಯಾ? ಅಭಿವೃದ್ಧಿ ಕೆಲಸಗಳು ಸಾಧಾರಣ ಮಟ್ಟಿಗೆ ಆಗ್ತಾ ಉಂಟು. ಎಲ್ಲ ಸರ್ಕಾರಗಳು ಅಭಿವೃದ್ಧಿ ಕೆಲಸವನ್ನು ಮಾಡ್ತದೆ. BJP ಮಾತ್ರ ಅಲ್ಲ, ಕಾಂಗ್ರೆಸ್ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ. ನಮಗೆ ಅದು ಮುಖ್ಯವಲ್ಲ, ನಮ್ಮ ದೇಶದ ರಕ್ಷಣೆ ಮುಖ್ಯ, ಸೆಕ್ಯೂರಿಟಿ ಮುಖ್ಯ. ಹಾಗಾಗಿ ಮೋದಿ ಸರ್ಕಾರ ಬರಬೇಕಂದ್ರೆ ನಾವು ಹೇಳ್ತೇವೆ. ಮತ್ತು ಈ ಫ್ರೀ ಗಿಫ್ಟ್ ಅಂತೆಲ್ಲ ಇದೆಯಲ್ಲ, ಅದೆಲ್ಲ ನಿಲ್ಲಿಸಬೇಕು. ಯಾಕೆಂದರೆ ಫ್ರೀ ಅಂದರೆ ಈಗ ಜನರಿಗೆ ಇವರು ಸರಾಯಿ ಕೊಡುವುದು ಇದೆಲ್ಲ ಮಾಡ್ತಿದ್ರು. ಈಗ ಸರ್ಕಾರದ ಕಡೆಯಿಂದ ಫ್ರೀ ಕೊಡೋದಾದರೆ ನಮ್ಮ ದುಡ್ಡನ್ನು ಅವರಿಗೆ ಫ್ರೀ ಕೊಡಲಿಕ್ಕೆ ಅವರಿಗೆ ಯಾವ ಸರ್ಕಾರದವರಿಗೆ ಅಧಿಕಾರ ಇಲ್ಲ. ಅದು ಸರ್ಕಾರಕ್ಕೆ ನಾವು GST ಕಟ್ತಾ ಇದ್ದೆ. ಅದನ್ನು ಫ್ರೀ ಕೊಡಲಿಕ್ಕೆ ಯಾವ ರೈಟಲ್ಲಿ ಅವರು ಕೊಡ್ತಾರೆ? ಅದು ಸಹ ಆಮಿಷವೇ. ಇದನ್ನು ಜನರಿಗೆ ಆಮಿಷವಾಗಿ ಕೊಡ್ತಾರೆ. ಅವರು BJP ಅವರು, ಕಾಂಗ್ರೆಸ್ ಅವರು ಯಾರೇ ಆದರೂ ಆಮಿಷ ಕೊಟ್ಟು ನಮ್ಮ ಓಟನ್ನು ತಗೊಳ್ಬಾರ್ದಂತ ನಾವು ವಿನಂತಿ ಮಾಡ್ತೇವೆ. ಅದಕ್ಕೆ ಸುಪ್ರೀಂ ಕೋರ್ಟ್ಲೇ ತಡೆ ಬರಬೇಕಂದ್ರೆ ನಮ್ಮ ಒಂದು ವಿನಂತಿ. ಆನಂದ್ ಎಂಚ ಈ ಸರ್ತಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭೆ ದಾದಾವು ನಡೆದುಕೊಂಡು ನಮ್ಮ ಮೋದಿಜಿನ ಯಶಸ್ವಿ ಆತನ ಪೂರ ನೆಕ್ಕದುಂಬದ ಸಂಸದರು ಅಭಿವೃದ್ಧಿ ಪುರ ಮಂತೊಂದೇರು ಅಂಗಾರಿ ಎಡ್ಡೆ ನಡೆದುಕೊಂಡು ಮುಂಚೆ ನಿತ್ಯ ಭಾಗೀರಥಿ ಮೇಡಮ್ ತೊಂದರೆಸಿ MLA ಎಡ್ಡೆ ಕೆಲಸ ಎಲ್ಲ ಆವಂದುಂಡು ಸುಳ್ಯ ತಾಲೂಕು ಮುಲ್ಪ ನನ್ನ ದುಂಬುಗು ದಾದಲ್ಲ ಆವೋಡು ಕೆಲಸ ನಿತ್ಯಲ ದಾದವು ದಾದ ಬೇಡಿಕೆ ಉಂಟು. ಬೇಡಿಕೆ ಒಂಜಿ ರೈಲ್ವೆ ತೊಂಜಿ ಸ್ಟಾಪ್ ತೊಂಜಿ ಆವಡು ಬುಕ್ಕ ಅಭಿವೃದ್ಧಿ ಮಂತದೆ ಸದಾ ತೊಂದರೆ ಮಾರ್ಗದವರ ಅಡ್ಡೆಂದುಂಡು. ದಿನೇಶ್ ಓಟು ಕೈತಡೆ ಬರೋದುಂಡತೆ ದಕ್ಷಿಣ ಕನ್ನಡ ದಾದವು BJP ಅವರು ಎಂಚ ಪಂಡು ಬರು ಆತೊಂಜಿ ಕಾನ್ಫಿಡೆನ್ಸ್ ಇದೆ. ನಾವು 90% ಪೂರ BJP ಅನ್ಪೇರು ಪ್ರತಿಯೊರ್ಲು ಎಂಚ ಪೂರ ಬೇಲೆ ಆಗ್ತದೆ. ದಲ ಬಾಕಿ ದೀಪಿಜರು ಬೇಲೆ ಇಜ್ಜಿ ರೋಡ್ ಪೂರ ಕ್ಲೀನ್ ಆದ್ರು. ಕಾಂಗ್ರೆಸ್ ತಗ ಬಂದಿದ್ದೀರಾ? ಕಾಂಗ್ರೆಸ್ ತಗಲು ಇಜ್ಜಿ ಬರ್ಪುಜ್ಜಿ ಮಂತಿದ್ದೀರಾ? ಇಜ್ಜಿ ಗ್ಯಾರಂಟಿ ಪುರ ಕೊರೊಂದಿಲ್ಲರತೆ ಗ್ಯಾರಂಟಿ ಅವು ಇಲ್ಲದ ಪಂಜನಗಳಿಗೆ ಫ್ರೀ ಕೊಡ್ದು ಎಂಕಲ್ಲಿ ರಿಕ್ಷಾದಾಗ್ಲಿಕ್ಕೆ ದಾಲ ಜನ ಮಾಡ್ತೀರಿ. ವಸಂತಗೌಡ ಅನಿಲ. ಎಲೆಕ್ಷನ್ ಕೈತಡೆ ಬರೋದಿಲ್ಲತೆ ದಾದಾವು ಈ ಸರ್ತಿ? ಈ ಸರ್ತಿ ದುಮ್ಮದ ಸರ್ಕಾರನೇ ಬರೋದೊಂಜಿ 90% ಪನೊಲಿ. ದುಮ್ಮದ ಸಂಸದರ ಬೇಲೆ ಮಲ್ದೇರ ಮೂಲಪುರ ಕಾಣೂರು ಬೇಲೆ ಮಲ್ತದೇರು ಅಂದ್ರೆ ಮಲ್ಪನ್ನ ಬೇಲೆಲ್ಲ ಇಪ್ಪು ಇದು ಪೂರ ಪನಿಯರಗ ಜೊತೆ ಕೆಲವು ನ್ಯೂನತೆಯಲ್ಲಿ ಬರ್ಪ ಮೈಟ್ ಒಂಜಿ ಟೀಮು ನನ್ನಗ ಮಾತ್ರ ಟೀಮ್ ಉಟ್ಲ ನ್ಯೂನತೆ ಬರ್ಕೊಂಡು ಪ್ರತಿಯೊಂದು ಲಂಚಾನೆ ಒಂಜಿ ಗೊಬ್ಬದ ಟೀಮು ಲಂಚಾನೆ ಇಂಡಿಯಾದ ಟೀಮು ನನ್ನಗ ಪ್ರತಿಯೊರಿಲ್ಲ ಒಂಜೆ ಲೆಕ್ಕ ಬೇಲೆ ಮಲ್ತೇರ್ನ ಐಟ್ ಒಂಜಿ ಎಡ್ಡೆ ಬುಧಾರು ಬರ್ಕೊಂಡು ಕೆಲವು 10 ಬೇರಲ್ಲಿ ಒಂಜೆ ಲೆಕ್ಕ ಇಪ್ಪುಜಿ ಕೆಲವು ನ್ಯೂನತೆಯಲ್ಲಿ ಇಪ್ಪು ಐನು ಸರಿ ಮಲ್ತೊಂದು ಪೋಂಡ ಎಡ್ಡೆ ಮಾತಾ ಟೀಮ್ದಾಗಲ್ಲ ಅಂಚೆ ಒಂಜಿ ಟೀಮ್ ಇತ್ತಿಲೆಕ್ಕ ಒಂದು ಸರ್ಕಾರ ಬಂದ ಟೀಮ್ ಇತ್ತಿಲೆಕ್ಕ ಎಡ್ಡೆ ಗೊಬ್ಬೆರ್ನ ಆಗಲೇ ಗೆಲ್ತಿದ್ವರು ಬೇರೆ ನ್ಯೂನತೆ ಮಲ್ತೇರ ನನ್ನ ಸಮಸ್ಯೆ ಆಪನ ಐತಿ ಅಂಚೆ ಊರ ಕಾಣಿಯೂರಿಗೂ ನನ್ನ ದುಂಬುಗ ಅಭಿವೃದ್ಧಿ ಆವೋಡು ಪಂಪಿನಂಚಿನ ದಾನ ಇತ್ತನ ನಿರೀಕ್ಷೆ ದಾನ ಅದಕ್ಕೆ ಅಭಿವೃದ್ಧಿ ಆವೋಡುಂದಂತ ನಿರೀಕ್ಷೆ ಉಂಡು ಮಲ್ಪೇರಂತ ಒಂಜಿ ಧೈರ್ಯ ಎಲ್ಲ ಉಂಡು ಅಂಕ್ಲಿಗೆ ಮಲ್ಪೇರಿಂದ ನೆಕ್ಸ್ಟಿಗೆ ದುಂಬ ಕೆಲವು ನ್ಯೂನತೆ ಬರ ಬತ್ತಿತ್ತೇನೆ ನಾನು ನೆಕ್ಸ್ಟ್ ಆಗಲಿ ಫ್ಯೂಚರ್ಗೆ ಎಡ್ಡೆ ಪ್ರಗತಿತ ಕೆಲಸ ಮಲ್ಪೇರಂತ ಒಂಜಿ ಅಭಿಪ್ರಾಯ ಉಂಟು. ನಮಸ್ತೆ ಅಮ್ಮ, ಇದು ಕುದರೆ ಲತಾ ಲತಾ ಓಟ್ ಕೈತರೆ ಬರೋದುಂಡ ತೈಸ್ದಿದಾದವು ನಮ್ಮ ದಕ್ಷಿಣ ಕನ್ನಡ ಓಟ್ ತೊಂದರೆಜಿ ಅಂಚ ಏರು ಗೆಲ್ತಾರೆ ದುಂಬ ಸರ್ಕಾರ ಬರ್ಕೊಂಡು ಉಂಟು ಅಂಚ ನಿಕ್ಲೆನ ಈ ಒಂಜಿ ಅಂಗಡಿಗೆ ಬೋರ್ಡೇನ ಅಂಚನ ಹೆಲ್ಪ್ ಮುರ ಮಂತಿದ್ದಾರ ಸರ್ಕಾರದ ಸೈಡ್ ಇರ್ದು ಮಾಡ್ತಿದ್ದೀರಿ ಹಾಂ ನಾನು ಒಂಜಿ ಅದು ಮಾಡ್ಕೊಂಡು ಎಡ್ಡೆಂದು ನನ್ನೆಲ್ಲ ಹೆಲ್ಪ್ ಮಾಡ್ಕೊಡು ಹೆಲ್ಪ್ ಮಾಡ್ಬೇಕು ಇನ್ನು. ಸರ್ ನಿಮ್ಮ ಹೆಸರು? ಒಂದು ಹಸೈನರ್. ಓಕೆ, ಈ ಬಾರಿ ಎಲೆಕ್ಷನ್ ಏನಾಗ್ಬೋದು ದಕ್ಷಿಣ ಕನ್ನಡ? ಎಲ್ಲಿಗೆ ಆಗೋದಿಲ್ಲ, ಫೈಟಲ್ಲಿ ಉಂಟಲ್ಲ. ಹೊಸ ಅಭ್ಯರ್ಥಿಗಳಿದ್ದಾರೆ. ಹೌದು, ಹೊಸ ಅಭ್ಯರ್ಥಿಗಳಿದ್ದಾರೆ. ಮತ್ತೆ ಅಭಿವೃದ್ಧಿ ಆಗಿದೆಯಾ ಇಲ್ಲಿ ಕಾಣಿಯೂರು? ತೊಂದರೆ ಇಲ್ಲ, ಅಭಿವೃದ್ಧಿ ಆಗಿದೆ ಆಗಿದೆ. ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಿದಾರ ಸರ್ಕಾರ? ಹಾಂ, ತೊಂದರೆ ಇಲ್ಲ, ಈಡೇರಿಸಿದ್ದಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಹರೀಶ್ ಅಂತ. ಎಲೆಕ್ಷನ್ ಹತ್ರ ಬರ್ತಾ ಉಂಟು, ಏನಾಗ್ಬೋದು ಈ ಬಾರಿ ದಕ್ಷಿಣ ಬಾರಿ ಏನು ಮೋದಿಜಿಯವರು ಬರಬೇಕು. ದೇಶ ಇಂಪ್ರೂವ್ಮೆಂಟ್ ಆಗಬೇಕು, ಅವರು ಬರಬೇಕು. ಅವರಿದ್ದರೆ ನಾವು, ಇಲ್ಲಾದರೆ ಸಾಧ್ಯ ಇಲ್ಲ. ಎಲ್ಲ ದೇಶದ ಕಡೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಇರ್ತಾ ಉಂಟು. ನಾವು ದೇಶ ಮಾತ್ರ ಒಂದಿರುವುದು ಸರಿಯಾಗಿ.
ಒಂದು ಹಿಂದೂ ಮುಸ್ಲಿಂ ಎಲ್ಲ ಒಂದು ಬಾಂಧವ್ಯತೆಯಲ್ಲಿ ಇರುವುದು ಅಂದರೆ ನಾವು ಭಾರತದಲ್ಲಿ ಅದು ಇದೇ ಥರ ಇರಬೇಕಾದ್ರೆ ಅವರು ಇರಬೇಕು. ಈ ಭಾಗದಲ್ಲಿ ಅಭಿವೃದ್ಧಿ ಎಲ್ಲ ಆಗಿದೆಯಾ ಸ್ಥಳೀಯವಾಗಿ? ಈ ಕಡೆ ತೊಂದರೆ ಇಲ್ಲ, ಯಾಕಂದರೆ ಜಾಸ್ತಿ ಎಲ್ಲ BJP ಇರುವುದು. MP ಓಟಿಗೂ ಅಷ್ಟೇ, ನಮ್ಮದು ಸುಳ್ಯ ಕಡೆಯೇ ಜಾಸ್ತಿ ಇದಾಗೋದು, ಓಟು ಎಲ್ಲ ಪೋಲಿಂಗ್ ಆಗೋದು ಸುಳ್ಯ ಕಡೆಯೇ, ಓಟು ಜಾಸ್ತಿ ಬರೋದು ಸುಳ್ಯ ಕಡೆಯೇ BJPಗೆ. ಏನಾದರೂ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನುವಂಥದ್ದು ಏನಾದರೂ ಇದೆ ಈ ಭಾಗದಲ್ಲಿ? ಅಭಿವೃದ್ಧಿ ಸಾಧಾರಣ ಆಗಿದೆ, ನಮ್ಮದು ಇದೊಂದು ಮಾತ್ರ ಆಗಬೇಕು ಅಷ್ಟೇ. ರೈಲ್ವೆ ಒಂದು ಎಷ್ಟು ವರ್ಷ ಎಲ್ಲ DV ಸದಾನಗೌಡರು ಫಸ್ಟ್ ಇದರಲ್ಲಿ MP ಆದಮೇಲೆ ಫಸ್ಟ್ ಮೋದಿಜಿಯವರು ಕೊಟ್ಟಿರೋದು ಅವರಿಗೆ, ಅವರು ಏನು ಮಾಡಿಲ್ಲ. ಯಾಕಂದರೆ ನಮಗೆ ರೈಲ್ವೆ ಉಂಟು ಅಷ್ಟೇ ಹೆಸರಿಗೆ, ಇಲ್ಲಿ ಒಂದು ಸ್ಟಾಪ್ ಇಲ್ಲ, ಏನಿಲ್ಲ. ನಮಗೆ ಇದರಿಂದ ಉಪದ್ರವ ಅಷ್ಟೇ, ಲಾಭ ಇಲ್ಲ. ಯಾಕಂದ್ರೆ ನೋಡಿ ಇಲ್ಲಿ ರೋಡಲ್ಲಿ ಹೋಗೋದಷ್ಟೇ, ನಮಗೆ ಇಲ್ಲಿ ಸ್ಟಾಪ್ ಇಲ್ಲ. ಸ್ಟಾಪ್ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ, ವ್ಯವಹಾರ ಆಗುತ್ತೆ, ಜನಗಳಿಗೆ ಅನುಕೂಲ. ಯಾಕಂದರೆ ಇಲ್ಲಿ ನಮಗೆ ಒಂದು ಬ್ಯಾಂಗ್ಳೂರು ಹೋಗಬೇಕಾದ್ರೆ ಪುತ್ತೂರಿಗೆ ಹೋಗಬೇಕು, ಇಲ್ಲಾಂದರೆ ಸುಬ್ರಹ್ಮಣ್ಯ ಹೋಗಬೇಕು. ಈ ಕಡೆ ಎಲ್ಲೂ ಸ್ಟಾಪ್ ಇಲ್ಲ. ನಳಿನ್ ಕುಮಾರ್ ಹತ್ರ ಒಂದು 10 ಸಾಲ ಕೊಟ್ಟಾಗಿದೆ ಮನವಿ, ಅವರಿಂದ ಏನು ಮಾಡಲಿಕ್ಕೆ ಆಗಿಲ್ಲ. ಅದೊಂದು ಬೇಡಿಕೆ ಇದೆ ನಿಮ್ಮದು ಅಲ್ವಾ? ಈ ಸಲ ಆದರೂ ಯಾರಾದರೂ ಇನ್ನಾಗಿ ಏನಾದರೂ ಮಾಡ್ತಾರ ನೋಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ಸತೀಶ್. ಎಲೆಕ್ಷನ್ ಹತ್ರ ಬರ್ತಾ ಉಂಟು, ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಏನಾಗ್ಬೋದು? ಅದು BJP ಬರ್ತದೆ ಗ್ಯಾರಂಟಿ. ಹೇಗೆ ಹೇಳ್ತೀರಾ, ಅಷ್ಟೊಂದು ಕಾನ್ಫಿಡೆನ್ಸ್? ಗ್ಯಾರಂಟಿ ಅದು BJP ಬರೋದು ಪಕ್ಕನೆ. ಮೇಲೆ ಮೋದಿಯನ್ನು ನೋಡಿ ಹೇಳ್ತಿದ್ದೀರಾ? ಇಲ್ಲಪ್ಪ, ಮೋದಿಯನ್ನು ಕೇಳಿದೆ ಮಾಡೋದು, ಮೋದಿಯನ್ನು ನೋಡಿದೆ ಹೇಳಿದೆ. ಮೇಲೆ ಮೋದಿಯನ್ನು ನೋಡಿ ಅಭಿವೃದ್ಧಿ ಕೆಲಸಗಳೆಲ್ಲ ಇಲ್ಲಿ ಆಗಿದೆಯಾ? ಆಗಿದೆ, ತೊಂದರೆ ಇಲ್ಲ. ಇಲ್ಲಿ ಅಂಗಾರ ಅವರು ಕೆಲಸ ಮಾಡಿದ್ದಾರೆ, ತೊಂದರೆ ಇಲ್ಲ, ಎಲ್ಲ ಕೆಲಸಗಳಾಗಿರೋ ಕ್ಲಿಯರ್ ಆಗಿದೆ. ಏನಾದರೂ ಬೇಡಿಕೆ ಇಡೋದಿದ್ರೆ ಸರ್ಕಾರಕ್ಕೆ, ಇಂಥ ಕೆಲಸ ಆಗಬೇಕಾಗಿತ್ತು ಅನ್ನುವಂಥದ್ದಿದ್ರೆ? ಅದು ಇನ್ನು ನೆಕ್ಸ್ಟ್ ಅವರು ಹೇಗೆ ಹೇಳ್ತಾರೆ ಅವರೆಲ್ಲ. ಈಗ ಇವರು ಇದ್ದಾರಲ್ಲ ಕ್ಯಾಬಿನೆಟ್ ಚೌಟ, ಅವ್ರು ಬರ್ತಾರಲ್ಲ, ಗೊತ್ತಾಗ್ತದೆ ಈಗ ಮುಂದೆ ಅವರು ಬಂದ ಮೇಲೆ ಎಲ್ಲ ಅಭಿವೃದ್ಧಿ ಆಗ್ತದೆ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಏನಪ್ಪಿದ್ದಾರೆ? ರಾಘವೇಂದ್ರ ಎಲೆಕ್ಷನ್ ಕೈತರೆ ಬರುವುದಿಲ್ಲ ಕದಾದವು ಈ ಸತಿ ದಕ್ಷಿಣ ಕನ್ನಡದಲ್ಲಿ BJP ಬರುವ ಅನ್ಪಂಗಲ್ಲ. BJP ಮೋದಿ ಎಡ್ಡ ಕೆಲಸ ಅಂತಾರೆ, ಅಂಚ ದೇಶ ಓಡಾಟ ಮೋದಿ ಇಲ್ಲದೆ ಅಂಚ ಈ ಸತ್ತ ನಮ್ಮ ಓಟು ಪೂರ BJP ಮಾಡೋರು. ಮಿತ್ತು ದೇಶನೇ ಮೋದಿ ಕಾಪುರಿ ಅಂಡ್ ನಮ್ಮ ಸ್ಥಳೀಯವಾದ ಅಭಿವೃದ್ಧಿ ಅವಡತ್ತೆ ಆತಂಡೆ ಎಂಕಲಿಗೆ ಸ್ಥಳೀಯವಾದ ಆತಿಜಿಂದ ಒಂದು ಪೂಜೆ ಆತನು ಭಾರಿ ಮಟ್ಟದ ನಲ್ಲಿ ನೀಡ್ತ ಕೆಲಸ ಆತನು. ಬುಕ್ಕ ಉಚಿತ ವಿದ್ಯುತ್ ಸೇವೆ ನಾವು ಕೊಡ್ತೇವೆ. ಬುಕ್ಕ ಕೆಲವೊಂಜಿ ಎಡ್ಡೆಡ್ಡ ಕೆಲಸ ನಮ್ಮ ಗ್ರಾಮ ಪಂಚಾಯತ್ ಮುಖಾಂತರ ಹೊತ್ತು ಮಾಡ್ತೇವೆ. ಅಂಕಲ ಸೌಲಭ್ಯ ಪಡೆಯುವಂಥ ಇನ್ನು ಉದ್ಯೋಗ ಖಾತೆ ಇಡ್ತಾವೆ ಅಂಚ. ನಿಕ್ಲೆಲ್ಲ ಮೂಲ ರೈಲ್ವೆದ ಹಳಿ ಉಂಡು, ಬಟ್ ನಿಕ್ಲೆಗ ಇರ್ತ ಪ್ರಯೋಜನ ದಾಲೇಜ್ ಪಂದ ಪಾತೆರು ಉಂಡು ಐತ ಬಗ್ಗೆ ರೈಲ್ವೆ ಹಾಲಿತ ಬಗ್ಗೆ ಪಾತೆರಿ ಅಂಡ ಮನೈ ಸಾಧಾರಣ ಮನೈ ಬೂರ್ತನು ಅನ್ನದಾನೆ ಆ ಮಟ್ಟದ ಎಂಕಲೆ ಪಾತೆರು ಅಂಡ ಆತ್ಮಲ್ಲ ಮಾಹಿತಿ ಎಂಕಲಿಗೆ ಇಜ್ಜಿ ಅಂಚ ಬುಕ್ಕ ನೆಟ್ಟನದ ರೈಲು ಒಂಜಿ ಬರ್ತದ ಉಂಟು. ನೈಕ್ ಟಿಕೆಟ್ ಜನ ಇಜ್ಜ ಅಂತ ಪೂರ ಸಮಸ್ಯೆ ಏನು ಇರ್ತಾರ, ಆ ಒಂಜಿ ಸಮಸ್ಯೆ ಇರ್ತಾರಲ್ಲ ಬಾಕಿ ಆತಿಪ್ಪು ಮೂಲು ಟಿಕೆಟ್ ಕೊರಿಯರ ಜನ ಇಜ್ಜನ ಇರ್ತಾರ ಅಂಚ ಅಂಚ ಎಂಕಲಿಗೆ ಗೊತ್ತಿತ್ತಿನ ಪ್ರಕಾರ ಮಾಹಿತಿ ಪ್ರಕಾರ ಅಂಚ ಉಂಟು ಟಿಕೆಟ್ ಕೊರಿಯರ ಮೂಲು ಜನ ಇಜ್ಜಿ. ಬೇತೆ ಅಭಿವೃದ್ಧಿ ಕೆಲಸಲು ಅದನ್ನು ಆವಡೊಂದಿತ್ತಂಡ ಮುಲ್ಪ ಕಾಣಿರ್ದ ಬಾಗೋಡು ನಾನು ಆವಡೊಂದಿತ್ತು ಅಂಡ ಒಂಜಿ ಸುಮಾರು ಅಲ್ಲಿ ಪ್ರದೇಶದ ರೋಡ್ ವ್ಯವಸ್ಥೆ ಒಂಜಿ ಎಡ್ಡ ಅಂಡ ಆ ಒಂದು ಅನ್ಪುಣ ಮೋದಿ 400 ಬತ್ತೆ ಅಂಡ ಅಲ್ಲಿ ಪ್ರದೇಶದ ರೋಡ್ ಒಂಜಿ ಪೂರ ಕಾಂಕ್ರೀಟೀಕರಣ ಅನ್ಪುಣ ಒಂಜಿ ನಂಬಿಕೆ ಉಂಟು. ಬೊಕ್ಕ ಉದ್ಯೋಗ ಸ್ವ ಉದ್ಯೋಗಗೂ ಎಡ್ಡ ಸಪೋರ್ಟ್ ಮಂತೊಂದುಲ್ಲೇರಿ ಅಂಚಾಯ್ನೆ ಸ್ವ ಉದ್ಯೋಗಗೂ ಮಲ್ಪುಣ ಜವನೇರಿಗೆ ಪೂರ ಎಡ್ಡ ಪ್ರಯೋಜನ ఉంది ಎಂಕಲ್ ನಂಬು. ನಮಸ್ತೆ ಸರ್. ನಮಸ್ತೆ ಚಂದ್ರಶೇಖರ್ ಅಂತ. ಈ ಸತಿ ಎಲೆಕ್ಷನ್ ದಾದವು ನಮ್ಮ ದಕ್ಷಿಣ ನಾವು ದಕ್ಷಿಣ ಕನ್ನಡ BJP ಅವು ಮೂರು ಮಲ್ತನ ಕೆಲಸ ಬೊಕ್ಕ ನರೇಂದ್ರ ಮೋದಿ ದೇಶ ಕೊಡೋದು ಬಾರಿ ಇದು ಮಾಡ್ತೇರು ಮಂಚ ಮೂಲ ಐತೆ ತುಂಬ ಅಂಗಾರ ಇಪ್ಪುಡಾಗ ಏತೋ ಬೇಲೆ ಆತನು ಅಲ್ಲಿ ಕಾಂಗ್ರೆಸ್ ಆತನು ಇತ್ತೆ ಕಾಂಗ್ರೆಸ್ ಸರ್ಕಾರ ಆತನು ದಾರ ಸುದ್ದಿ ಇಜ್ಜಿ ದಾರ ಈ ಬೇರೆ ಅವಣ್ಣ ಇದ್ದೇ ಇಜ್ಜಿ ಓ ರೋಡ್ ಹೋಗುಳ ಇಜ್ಜಿ ಆಡೆಗೆ ಪ್ಯಾಚ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕು ಅವೇ BJP ಸರ್ಕಾರ ಇತ್ತದುಂಡ ಏತ ಅಭಿವೃದ್ಧಿ ಆಯ್ತು. ಈ ಕರೆಂಟ್ ಧರ್ಮವು ಐಕ್ಯ ಧರ್ಮ ಅನ್ನೋದು ಇತ್ತೆ ಕರೆಂಟೇ ಇದ್ದಿ ಅಲ್ಲಿಗೆ ಪೂರ ಕರೆಂಟೇ ಇದ್ದಿ ಅಂಚಿನ ಪರಿಸ್ಥಿತಿ ಆತನು. ನೆಕ್ಸ್ಟ್ಗೆ BJP ಬರ್ಪುಂಡು ಇತ್ತೆ ಕೇಂದ್ರ ಒಟ್ಲ ಬರ್ಪುಂಡು ನೆಕ್ಸ್ಟ್ ರಾಜ್ಯ ಒಟ್ಲ BJP ಬರ್ಪುಂಡು ಅಧಿಕಾರ ಕೇಂದ್ರ ಮೋದಿಯೇ ಬರೋಡು ಮೋದಿಯ ಮಂತ್ರಿ ಅವಡು ಅಂಡೆ ನಾ ಮೋದಿ ಇತ್ತಿನ ಎಂಕಲೆ ಒಂದು ಧೈರ್ಯ ನಡಪೆರ ಬತ್ತಾರ ಪೂರ ಮಾತೆಗ್ಲ ಒಂಜಿ ಅನುಕೂಲ ಆಪುಂಡು. ಇತ್ತೆ ಹಳ್ಳಿ ಏರಿಯಲ್ಲಿ ಹೆಂಗೆ ರೋಡ್ದ ಸಮಸ್ಯೆ ಉಳ್ಳು ಎಂಕಲ್ ನಾವು ರೋಡು ಭಯಂಕರ ಕಂಡಾಮ ರೋಡು ಮಡ್ ರೋಡು ಅವೊಂಜಿ ಆತಂಡು ಎಡ್ಡೆ ತಂಡಿ
ಬುಕ್ಕ ಬೇತ ಅವು ಮಾಲ್ತಿಜೇರಿನೆಲ್ಲ ಪಣಿ ರಜ್ಜಿ ಮೋದಿ ಬತ್ತನೆ ಹಿಡ್ದಕ್ಕೋ ಪೂರ ಮಾತ ಇಡ್ಕ ಎಟ್ಲ ಇಡ್ಡೆ ಬೇಲೆ ಆತನು ಇರ್ನ ರೋಡ್ ಪಂಡರತ್ತೆ ಐಕ್ ಮನವಿ ದಾಲ ಕೊಡ್ತಾರೆ ನವಿಪುರ ಕೊರತ ಆತಂಡು ಮನವಿ ಕೊರತ ಆತಂಡು ಅಲ್ಲಿ ಮತ್ತೆ ಎಲೆಕ್ಷನ್ಗೆ ಬಣ್ಣಗೆ ಆಗ ಒಂದು ಪೇರು ಮನವಿ ದೇವತನ ಪೇರು ಪೋಪೇರು ಬುಕ್ಕ ಪೇರು ಅಪ್ಪ ಸಣ್ಣ ತಿರುಗಿ ಎಲ್ಲವರ ಬುಜ್ಜೇರಿ ತಿರುಗಿ ದುಬ್ಜೇರಿ ಓಕೆ ಅವಂಜಿ ಆವಡು ಪನ್ಪರ ಪಂಡ ಆವಡು ಇರಪುದರೆ ಏನ ಚಂದ್ರಶೇಖರ್ ಈ ಬಾಗಡ ಅಭಿವೃದ್ಧಿ ಕೆಲಸ ಪುರ ಆತಂಡೆ ಆತನ ತೊಂದರೆ ಮೋದಿ ಬದಲು ಹಿಡಿದು ಸಾಧಾರಣ ಇಂಪ್ರೂವ್ಮೆಂಟೇ ಈ ಸರ್ತಿ ಎಲೆಕ್ಷನ್ ದಾದವು ಈ ಕೇಂದ್ರ ಸರ್ಕಾರ ಬರೋಡಿ ಊರ ಅಭಿವೃದ್ಧಿ ಪಾರ್ಕ್ನೇ ಆಪಿ ಮೋದಿಗೆ ಓಟು ಅಭಿವೃದ್ಧಿ ಮಂತಿದ್ದೇರಾರೆ ಆರು ಇಡೀ ದೇಶನ ಅಭಿವೃದ್ಧಿ ಮಾಡ್ತಾನೆ ಮುಲ್ಪದ ಲೋಕಲ್ ಲೀಡರ್ನಾಡು ಮಲ್ಪಿಗೆ ರಾಜ್ಯ ಸರ್ಕಾರ BJP ಅವು ಓಕೆ ಗ್ಯಾರಂಟಿ ಕೊರಪನತ್ತರತೆ ಕಾಂಗ್ರೆಸ್ ಕಣಕ್ಕೆಲ್ಲ ಅವು ಆಪನ ಇತ್ತೇನೆ 2,000 ಜನಕ್ಕೆ ಬರ್ಪುಜಿ ಬಸ್ ಪುರ ಫ್ರೀ ಆತನದೆ ಬಸ್ ಫ್ರೀ ಒಂಜಿ ಅಂಡಾರುವ ಕರೆಂಟ್ ಫ್ರೀ ಚಿಲ್ಲರ ಬಡ್ಡಿ ತೆಬ್ಬೂರು ಅಂತ ಉಂಟು ಓಕೆ ಮಸ್ತ್ ಅಭಿವೃದ್ಧಿ ಯಾರು ಉಂಟ ಪಂಡ ಮಸ್ತ್ ಉಂಟು ಮೋದಿ ಇಡೀ ದೇಶಕ್ಕೆ ಮಲ್ಪನ ಮೋದಿನ 2,000 ಗ್ಯಾರಂಟಿ ಬರ್ಪು 4 ತಿಂಗಳು ಕೊರ ಪೆನ್ಷನ್ ಪುರ ಪೂರ ಬರ್ಪು ಮೋದಿನ ರಾಜ್ಯ ಸರ್ಕಾರಕ್ಕೆ ಬರ್ಪುಜಿ ಸರಿ ಆಯ್ತು ರವಿ ಅನಿಲ ಅಂತ 2024 ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಏನಾಗ್ಬೋದು ಈ ಬಾರಿ ಈ ಬಾರಿ ನಮಗೆ ಏನಂತಂದರೆ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು. ನಮಗೆ ಒಂದು ಅಂದರೆ ನಮಗೆ ಒಂದು ಇಲ್ಲಿ ಬೆಂಗಳೂರು ಮಂಗಳೂರು ರೈಲ್ವೆ ಇಲ್ಲಿ ಸ್ಟಾಪ್ ಆಗ್ತಾ ಇಲ್ಲ, ನಮಗೆ ಅದೊಂದು ಸ್ಟಾಪ್ ಆಗಬೇಕು. ಇನ್ನೊಂದು ನಮಗೆ ದಕ್ಷಿಣ ಜಿಲ್ಲೆಯಲ್ಲಿ ಈಗ ಕೆಲವು ಸಂಪ್ರದಾಯಬದ್ಧ ನಂತರ ಕೆಲವೊಂದು ನಾನು ಎಕ್ಸಾಂಪಲ್ ಆಗಿ ಒಂದೇ ಹೇಳ್ತೇನೆ, ಕೋಳಿ ಅಂಕ. ಈಗ ನಮ್ಮ ಈ ಊರಲ್ಲಿ ಎಷ್ಟೋ ಒಂದು 800 ವರ್ಷ ಇತಿಹಾಸ ಇರೋದು, ಇಲ್ಲಿ 5 ದಿವಸ ಡೇ ನೈಟ್ ಆಗ್ತಾಯಿತ್ತು, ಅದನ್ನು ನಿಲ್ಲಿಸಿಬಿಟ್ರು. ಅದನ್ನು ಕೇಳುವ ಒಂದು ಕ್ಯಾಂಡಿಡೇಟ್ ನಮ್ಮಲ್ಲಿ ಇಲ್ಲ, ಇಡೀ ದಕ್ಷಿಣ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ನಾವು ಎಷ್ಟು ನರಕ ಬರಬೇಕು. ಇನ್ನೊಂದು ಅಂದರೆ ನಮಗೆ ಈಗ ಸೌಜನ್ಯ ವಿಷಯ ಬಂದಾಗ ಅದಕ್ಕೆ ಒಂದು ನ್ಯಾಯ ಕೊಡುವಂಥದ್ದು ಕ್ಯಾಂಡಿಡೇಟ್ ಬೇಕು. ನಮಗೆ ಕಾಂಗ್ರೆಸ್ ಆಗಲಿ BJP ಆಗಲಿ ನಮಗೆ ಯಾರು ಅಂತ ಇಲ್ಲ. ನಮಗೆ ದೇಶವೂ ಬೇಕು, ನಮ್ಮ ಅದು ಅಭಿವೃದ್ಧಿನೂ ಬೇಕು, ದೇಶವೂ ಬೇಕು, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಮ್ಮ ಸಂಪ್ರದಾಯನೂ ಬೇಕು, ನಮಗೆ ನ್ಯಾಯನೂ ಬೇಕು. ಹಾಗೆ ಕೆಲವೊಬ್ಬರು ನಮ್ಮ ಈ ಏರಿಯಾದಲ್ಲಿ ಕೆಲವೊಬ್ಬರು ನೋಟ ಅಂತ ಇದೆ, ಅಭಿಪ್ರಾಯ ಇದೆ, ಕೆಲವೊಬ್ಬರು ಆಲ್ಮೋಸ್ಟ್ BJP ಅಂತ ಇದೆ. ಹಾಗೆ ನನ್ನ ಅಭಿಪ್ರಾಯ ಏನಂದರೆ ನನಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು, ದೇಶವನ್ನು ಸ್ವಲ್ಪ ನೋಡುವಂಥ ಕ್ಯಾಂಡಿಡೇಟ್ ಬೇಕು, ಮತ್ತು ನಮ್ಮ ದಕ್ಷಿಣ ಕನ್ನಡಕ್ಕೆ ಮೇಯ್ನ್ ಯಾರು ಬೇಕು ಅದು ಬೇಕು ನಮಗೆ. ನನ್ನ ಅಭಿಪ್ರಾಯ ಸ್ವಲ್ಪ ಇವರೇ ನಮ್ಮ ಯಾರು BJP ಕ್ಯಾಂಡಿಡೇಟ್. ಓಕೆ, ಈ ಹಿಂದೆ ಇದ್ದಂತಹ MP ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಮಾಡಿದ್ದಾರೆ. ಕೆಲವೊಂದು ವಿಷಯ ಬಂದಿರ್ಬೋದು, ಅವರು ಮಾಡಿಲ್ಲ ಅಂತ ಹೇಳಲ್ಲ ನಾವು. ಕೆಲವೊಂದು ವಿಷಯ ಬಂದಾಗ ಅವ್ರ ಬಗ್ಗೆ ಒಂದು 60% 40% ಇದೆ. 60% ಅಭಿವೃದ್ಧಿ ಮಾಡಿದ್ರೆ ಇಲ್ಲ ಅಂತಲ್ಲ, ಒಂದು 40% ಮೈನಸ್ ಬಂದಿದೆ ಅವ್ರ ವಿಷಯದಲ್ಲಿ. ಅವರು ಚೆನ್ನಾಗಿಲ್ಲ ಅಂತಲ್ಲ, ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ, ಪರವಾಗಿಲ್ಲ. ಎಂಕ್ಲೆ ಒಂಜಿ ಸೌಜನ್ಯ ಒಂದು ನ್ಯಾಯ ಕೊಡು ಅಂಚ ಓಟು ನೋಟ ಒಂದು ಇಲ್ಲ ಎಂಕ್ಲ ಈ ಸರ್ತಿ. ಸ್ಥಳೀಯ ಬಂದ ಎಂಕ್ಲ ಒಂಜಿ ಸಾಂಪ್ರದಾಯಿಕ ಒಂಜಿ ಮುಲ್ಪದ ಜಾನಪದ ಕ್ರೀಡೆ ಅವಳು ಕೋಳಿ ಅಂಕರ ಬಗ್ಗೆ ದಕ್ಷಿಣ ನಾಡು. ನರೇಂದ್ರ ಮೋದಿ ಗೌರ್ಮೆಂಟ್ ಇರುವಾಗ ಅವರ ನೇತೃತ್ವದಲ್ಲಿ ಮಂಗಳೂರಿನ ಒಳ್ಳೆ ಕ್ಯಾಂಡಿಡೇಟನ್ನು ಅವರು ಕೊಟ್ಟಿದ್ದಾರೆ, ಬ್ರಿಟಿಷ್ ಚೌಟ ಅಂತ ಅವರಿಗೆಲ್ಲ ಓಟು ಕೊಟ್ಟು ಯಾವುದೇ ಕಾರಣಕ್ಕೆ ನೋಟಕ್ಕೆ ನಾವು ಕೊಡುವುದಿಲ್ಲ. ಈ ವರ್ಷ ನರೇಂದ್ರ ಮೋದಿಯವರ ಒಳ್ಳೆಯ ಆಡಳಿತದಲ್ಲಿ ಒಳ್ಳೆಯ ಕೆಲಸ ಆಗಿದೆ ಅಂತ ಜನನಾಯಕ ನಮಗಿನ್ನೂ ಕೂಡ ಬೇಕು. ಅದಕ್ಕೋಸ್ಕರ ಅವರಿಗೆ ಒಂದು ಅವರಿಗೋಸ್ಕರ ನಾವು ಓಟು ಕೊಡ್ತೇವೆ. ಒಳ್ಳೆಯದಾಗಿದೆ, ನರೇಂದ್ರ ಮೋದಿ ಸರ್ಕಾರ ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಆಗಿದೆ. ಎಲ್ಲ ನಮ್ಮ ಗಣೇಶರು ಎಲ್ಲ ಈ ಊರಿಗೆ ಹೋಗೋ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನವರು ಹಿಂದುಗಡೆಯಿಂದ ಬೇರೆ ಬೇರೆ ಕೆಲಸವನ್ನು ಮಾಡ್ತಿದ್ದಾರೆ, ಆದರೆ ಅದಕ್ಕೆ ಏನು ಮಾಡ್ತಾರೆ, ಕೆಲಸ ಮಾಡೋಣ, ಜನ ನೋಡ್ತಾರಲ್ಲ, ಜನನಾಯಕರು ಜನ ನೋಡ್ತಾರಲ್ಲ. ಎಷ್ಟೋ ಕಾರ್ಯಕರ್ತರು ಒಳ್ಳೆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಗಣೇಶರುಗಳು ಮಾಡಿದ್ದಾರೆ, ಒಳ್ಳೆ ನಾಯಕ. ನಮಗೆ ಒಂದು ಖುಷಿ ಏನಂದರೆ ನಮಗೆ ಮಂಗಳೂರಿಗೆ ಒಂದು ಒಳ್ಳೆ ಕ್ಯಾಂಡಿಡೇಟನ್ನು ಅವರಿಗೆ ಒಂದು ಕೊಟ್ಟಿದ್ದಾರೆ, ಒಳ್ಳೆ ಎಜುಕೇಷನ್ ಇದ್ದವರು ಒಳ್ಳೆ ಅವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಯಾವುದಕ್ಕೋಸ್ಕರ ನೋಟಕ್ಕೆ ಹಾಕುವಂಥ ನಾವು ಇದೇ ಇಲ್ಲ, ನಾವು ಯಾವುದಕ್ಕೋಸ್ಕರ BJP ಸರ್ಕಾರ ಅದಕ್ಕೆ. ರಾಜೇಶ್ ಕ್ಷೇತ್ರದ ಅಭಿವೃದ್ಧಿ ಆತಜಿಂದ ತಾತಂಡ್ರಿ ಅಲ್ಲ ಎಂಕ್ಲಿಗೆ MP ಅವರು MLA ಅವರು ಏರಿಯಾ ಅವರು ಎಂಕ್ಲಿ ಒಂಜಿ ನಮ್ಮ ಧರ್ಮಸ್ಥಳ ಗ್ರಾಮಡು ಒಂಜಿ ಸೌಜನ್ಯವನ್ನು ಬಂದಾಗ ಒಂಜಿ 16 ವರ್ಷ ಒಂಜಿ ಹೋರಾಟ ಅಂತಂದ್ರೆ ನಮ್ಮ ಮಹೇಶ್ ತಿಮ್ಮರೊಡಿ ಅಂಡ ಓವೇ ಪಾರ್ಟಿದಾಗಲ ಇಕ್ಕೊಂಜಿ ದಾಲ ಮನ್ಪುಜೀರು. ಪ್ರತಿ ಒಂಜಿ ಕ್ಯಾಂಡಿಡೇಟ್ನಾಗಲೂ ಮಿನಿಸ್ಟ್ನಾಗಲೂ ಪೂರ ಬತ್ತಿನ ಧರ್ಮಸ್ಥಳ ದೇವಸ್ಥಾನ ಹೋಗ್ತಾರೆ. ಅಂಡ್ ಅಲ್ಪರ್ದಾಡಿ ಒಂಜಿ 4 ಕಿಲೋಮೀಟ್ರ್ ಸೌಜನ್ಯ ಇಲ್ಲಾಗ್ಬೋದು, ಪಾತಿರ್ನಾಥ್ ಆಗ್ಲಾಡಿ ಒಂಜಿ ಇಜ್ಜಾಕ್ಲಾಗಿ ಆಯ್ತು ಎಂಕ್ಲಿ ಸರ್ತಿ ಓಟು ಎಂಕ್ಲ ನೋಟ್ ಆಗೋದಿಲ್ಲ. ಎಂಕ್ಲ ಸ್ಥಳೀಯ ಅಭಿವೃದ್ಧಿ ಆದ ಪಂಚಾಯತ್ ಇರ್ತಾವ MLA ಅವರು ಪೂರ ಆತ ದುಮ್ಮನ ಸರ್ತಿ ನಾನದ ತೂಗೋಡು ಈ ಸರ್ತಿದ
ಸರ್ಕಾರ ತೇಳಿ ದಾಲ ಪಣ ಏರಿದ್ದು ಎಂಕ್ಲಿಗೆ ಅನ್ನಿ ಆಯ್ತಿಲ್ಲ ಇಟ್ಟು ಮಸ್ತ್ ಎಂಕ್ಲಂಜಿ ಬಡ ಜನಕ್ಳಿಗೆಲ್ಲ ತೊಂದರೆ ಆತಿಜಿ ಶ್ರೀಮಂತರಿಗೆ ತೊಂದರೆ ಆತಿಜಿ ಎಂಕ್ಲಂಜಿ ನಾವು ಮಿಡಿಲ್ ಕ್ಲಾಸ್ ಆಗಲಿ ಭಾರಿ ಕಷ್ಟ ಆತನು ಪ್ರತಿಯೊಂದು ವಿಚಾರಗಳ ಎಂಕ್ಲೆ ಕಾಂಗ್ರೆಸ್ ಸರ್ಕಾರ ತೆಡ್ಡ ಒಪಿನಿಯನ್ ಇಚ್ಚಿ ಗ್ಯಾರಂಟಿ ಯೋಜನೆ ಕೊಡ್ತಾರೆ ಗ್ಯಾರಂಟಿ ಯೋಜನೆ ಇನ್ನು ಕೊರದೆ ಎಂಕ್ಲಿ ಈ ನಮ್ಮನಿಂದ ಪರಿಸ್ಥಿತಿ ಗೊತ್ತಿಲ್ಲ ಇದು ಅಗ್ಲ ಸೊಸೈಟಿ ಅರಿ ಕೊರಪೆ ಅನ್ಪೇರು ಅವಲ ಕೊರಪನ ಮೋದಿ ಸರ್ಕಾರ ಇರ್ತಿ ಅವದೆಲ್ಲ ಇರ ಕರ್ನಾಟಕ ಸರ್ಕಾರದ ಕೊರಪನ ಹತ್ತು ಕೊರೊಂದಿತ್ತಿನೆಲ್ಲ ಇರ ಅಂಗಡಿಗೆ ಮಾರೊಂದಿಲ್ಲ ಅರಿನು ಐನು ಮನಸ್ಸು ಅನ್ಪೇರಾಗ ಯೋಗ್ಯ ಇಜ್ಜೆ ಅವಲ ಈ ಗ್ಯಾರಂಟಿ ಯೋಜನೆ ಕೊರತು ಆಕಳಿಗೆ ಕೊರ್ತಿತ್ತೆ 2 ಸರ ಇಲ್ಲದಾಗಲೇ ಕೊರ್ತು 4 ಸರ ಎಂಕ್ಲ ಇರ್ತದೆ ತೊಂದರಲ್ಲ ಶ್ರೀನಪ್ಪ ಈ ಸತಿ ದಾದಾವ್ ನಮ್ಮ ದಕ್ಷಿಣ ಕನ್ನಡ ಲಕ್ಷಣ BJP ಬರೋಕ ಎಂಚ ಮನ್ಪಾರು ಬರೋದು ನಮ್ಮ ಲಕ್ಷಣ ಅಭಿವೃದ್ಧಿ ಕೆಲಸ ಬರ ಮಲ್ತೇರೆ ನೆಕ್ಕದುಂಬುದ ಅಭಿವೃದ್ಧಿ ಸಾಧಾರಣ ಆವೊಂದಾತಿ ಮಲ್ಲ ವಿಶೇಷದಲ್ಲ ಆತಜಿ ಅಂಗಡಿ ಅವು ಮಾರ್ಗ ಸೈಡ್ ಉಂಡು ಕರೆಂಟ್ ಇಜ್ಜಿ ಅರ್ಜೆಂಟ್ ಕರೆಂಟ್ ಒಂಜಿ ಮಾರ್ಗ ಸೈಡ್ ಎಂಕ್ಲೆಯಿಂದ ಹತ್ತು ಮಾತ್ರ ಕೊರಂಡ ಎಡ್ಡೆನೆ ಐತ ಬಗ್ಗೆ ಎಲ್ಲ ಪಾತಿರ್ದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕಾರಿ ನಮ್ಮ ಈ ಸೈಡ್ ಕೊರಪು ಜರತಾ ಮಾರ್ಗ ಸೈಡ್ ಅಂಗಡ್ಲಿಕ್ಕೆ ಅವತ್ತ ಕೊರಪು ಜರ ಅವು ಇಲ್ಲಿ ಗಣ್ಣ ದಿಕ್ಕು ರೂಪಾಯಿರ ದಿಕ್ಕು ಜರದಾ ಇದಪ್ಪದರೆ ಎನ್ನಪುದ ರಾಧಾಕೃಷ್ಣ ಈ ಭಾಗದ ಅಭಿವೃದ್ಧಿ ಪುರ ಆತಂಡ ಎಂಚಾತಂಡ ಅಭಿವೃದ್ಧಿ ನಂಕದಲ್ಲ ಇನ್ನ ಬಗ್ಗೆ ಮಲ್ಲ ಮಾಹಿತಿ ಇದ್ದಿ ಎಲೆಕ್ಷನ್ ದಾದಾವ್ ಈ ಸರ್ತಿ ಇಲೆಕ್ಷನ್ ಆಯ್ತಪ್ಪ ನಮ್ಮ ಮಾಮೂಲಿ ದುಂಬುದಾನೆ ಸರ್ಕಾರದ ಎದುರು ಅದೆಲ್ಲ ಬೇಡಿಕೆ ಇತ್ತಲ್ಲ ನಿಖಿಲ್ ಸೈಡ್ ಬೇಡಿಕೆ ಆಯ್ತು ನಮ್ಮ ರೋಡ್ ಸೈಡ್ ವ್ಯಾಪಾರ ಮಲ್ತೊಂದುಲ್ಲ ನಂಗೆ ಕೊಂಚ ಎಲ್ಲ ಬಿಲ್ಡಿಂಗ್ ಉಂಡದಾತೆ ಈಗ ಇದೆಲ್ಲ ಡೋರ್ ನಂಬರ್ ಅದೆಲ್ಲ ಓಳ ಇದ್ದಿ ಈಗ ಒಂಜಿ ಕರೆಂಟದ ವ್ಯವಸ್ಥೆ ಎಲ್ಲ ಇದ್ದಿ ಬೇಡಿಕೆ ಏರ್ಟಕ್ಕೆ ಹೆಣ್ಣು ಕೆಂಡ ಮುಲ್ಪ ರಾಜ್ಯಕ್ಕೆ ಬಗ್ಗೆ ನಂಕದೆಲ್ಲ ಸರಿ ಇದ್ದೀರಿ ಜನಕ್ಕಳು ಇಂಚಾದ ಇಪ್ಪನಕ ನಂಗೆ ಆ ಪಕ್ಷ ಹೋಗೋಪಿ ಈ ಪಕ್ಷ ಹೋಗೋಪಿ ಅಂಚ ಬಂದ ಬರ್ಪುಣದ ಆಯ್ಕೆ ಬಡತ್ ನಮ್ಮ ಏರಟೆಲ್ಲ ಮಾಡಿಪೂಜ ಅದೇ ಬೇಡಿಕೆ ಪಕ್ಷ ಹೋಗಿ ಬರ್ತೀನಿ ಅಂದ್ರೆ ನಮ್ಮ ಇನ್ನ ಮಿತ್ ಪಣ್ ಪೂಜ ಪಂಡ ಆ ಪಕ್ಷ ಈ ಪಕ್ಷ ಅಂತ ಹಾಕೊಂಡು ನಮ್ಮ ವ್ಯಾಪಾರಿಗಳು ನಮಸ್ತೆ ನಪ್ಪದರೆ ರಚನ್ ರಚನ ಓಕೆ ಎಲೆಕ್ಷನ್ ಕೈತರೆ ಬರೋದು ದಾದಾ ಈ ಸರ್ತಿದ ಎಲೆಕ್ಷನ್ ಲಕ್ಷತೆ ಮೋದಿ ಬರ್ಪೇರು ಎಂಚ ಮನ್ಪಾರು ಪರ್ಫೆಕ್ಟ್ ಮೋದಿ ಬರ್ಪೇರು ಮೋದಿ ಬರ್ಪೇರು ಮಿತ್ತದ ಮೋದಿನ ತೂದು ಪನಂದುಲ್ಲರೆ ಅತ್ತೆ ಅಭಿವೃದ್ಧಿ ಕೆಲಸ ಮಲ್ತಿರೆ ಕೆಲಸ ಈ ಸರಿ ತೂಡು ವಿಜಯ್ ಚೌಟ ಎಂಚ ಬೇಲೆ ಮಲ್ಪೇರು ಮಿಕ್ಲ ಸ್ಥಳೀಯವಾದ ಅಭಿವೃದ್ಧಿ ಕೆಲಸ ಪುರ ಆತಲೆ ಹಾಂ ತೊಂದರೆ ಮೂಲಂಜಿ ಟ್ರೈನ್ ಉಂತಪ ಮಾಡಿದ್ದರು ಇತರ ಉಂತಾದಿಯರು ಒಂಜಿ ಬೇಡಿಕೆ ಉಂಟು ಬೇಡಿಕೆ ಉಂಟು ಬೇತೆ ನಮಸ್ತೆ ಸರ್ ನಿಮ್ಮ ಹೆಸರು ದಿನೇಶ್ ಅಂತ. ಎಲೆಕ್ಷನ್ ಹತ್ರ ಬರ್ತಾ ಉಂಟು ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಏನಾಗ್ತದೆ ದಕ್ಷಿಣ ಕನ್ನಡದಲ್ಲಿ ಅಂದರೆ ಇವಾಗಲೂ BJP ಇರೋದು, ಆದರೆ ನಮಗೆ ಗೊತ್ತಿರುವಂಥ ಅಭ್ಯರ್ಥಿ ಅಂತ ಏನು ಅಷ್ಟೊಂದು ಮಾಹಿತಿ ಇಲ್ಲ. ಹಾಂ, ಬ್ರಿಜೇಶ್ ಚೌಟ ಬಗ್ಗೆ ಒಳ್ಳೆ ಅಭಿಪ್ರಾಯ ಎಲ್ಲ ಉಂಟು, ಹಾಗಾಗಿ ನೋಡಬೇಕು. ಆಮೇಲೆ ಬೇರೆ ಏನಂದರೆ ಪುತ್ತಿಲವರು ಇರ್ತಾರೆ ಅಂತ ಇತ್ತು, ಅದೆಲ್ಲ ಇವಾಗ ಕ್ಯಾನ್ಸಲ್ ಆಗಿ ಎಲ್ಲ ಹೋಯಿತು. ಜನನಾಯಕ ಒಳ್ಳೆಯದು ಇರ್ಬೋದು ಅಂತ ನನ್ನ ಅನುಭವ, ಅಭಿಪ್ರಾಯ. ಓಕೆ, ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಹೇಗೆ ಅಂತ ಈ ಹಿಂದೆ ಯಾವುದು ಆಗಿಲ್ಲ, ತುಂಬ ಕಡಿಮೆ. ಇನ್ನು ಮುಂದೆ ನೋಡಬೇಕಷ್ಟೇ. ನಿಮ್ಮ ಕಡೆಯಿಂದ ಏನಾದರೂ ಬೇಡಿಕೆ ಇದ್ದರೆ ಇಂಥ ಒಂದು ಅಭಿವೃದ್ಧಿ ಕೆಲಸಗಳು ನಮ್ಮ ಕಾನೂರಲ್ಲಿ ಆಗಬೇಕಿತ್ತು? ಕಾನೂನು ಮುಖಾಂತರ ಕೆಲವೊಂದು ಕೆಲಸಗಳೆಲ್ಲ ಬಾಕಿಯಾಗಿದೆ. ನಮ್ಮ ಗೊತ್ತಿದ್ದ ಹಾಗೆ ಒಂದು ಸೌಜನ್ಯ ಪ್ರಕರಣದ್ದು ಆ ರೀತಿದೆಲ್ಲ ತುಂಬ ಬಾಕಿಯಾಗಿದೆ. ಅದೇ ಅದಕ್ಕೆಲ್ಲ ನ್ಯಾಯ ಬೇಕು, ಸ್ವಲ್ಪ ಅದಕ್ಕೆಲ್ಲ ಒತ್ತು ಕೊಡಬೇಕು. ವಸಂತ ದಕ್ಷಿಣ ನೋಡು BJP ಬರ್ಪುಂಡು ರೋಜುಲು ಎಡ್ಡ ಜನ ಪಾಡ್ತಾರೆ ಅಂಚಾಡ್ತಾರ ಹಾರು ಬರ್ಪುಣ ಅಂದಾಜಿಟ್ಟುಲ್ಲೇರು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ತೊಂದರೆ ಜಿ ಫುಲ್ಲು ಮಾಂತಿರಂದು ಮನೆಯಲ್ಲ ಅಬ್ಬಜಿ. ನಮಸ್ತೆ ಸರ್. ನಮಸ್ತೆ, ರಾಮಚಂದ್ರ. ಈ ಸತಿ ಎಲೆಕ್ಷನ್ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ BJP ಚೌಟೇರಿ ಗ್ಯಾರಂಟಿ 100%. ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅಭಿವೃದ್ಧಿ ಮಾಡ್ತಾರೆ ರಾಜ್ ನಾಯ್ಕ ಬಂಟ್ಪಾಲ BJP ಬರೋಡು ಮಾತ್ಪಂಡು BJP ಬರೋಡು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ನಿಖಲ್ನ ಇಲ್ಲದಲ್ಲೇ ಪೂರ ಅಭಿವೃದ್ಧಿ ಆಯ್ತು. ನೀರು ಜಾಸ್ತಿ ಮಾಡ್ಕೊಂಡು ಅಂತುಳ್ಳೇರು ಪತ್ತೀಜೇರು ಮಲ್ತೀಜೇರು അതിನ ಬಗ್ಗೆ ಪುರ ಪಂತಾರೆ ನಿಖಲ ಪಂಚಾಯತ್ಗೆ ಪುರ ಪಂತಿಜಾರು ಪಂಡ ಮಂತ್ ಕೊರ್ಪೇರು ರೋಡ್ ವ್ಯವಸ್ಥೆ ಪುರ ಸರಿ ಉಂಡು ಬೊಕ್ಕ ಒಂದು ಗ್ಯಾರಂಟಿ ಯೋಜನೆ ಪುರ ಬರೋದುಂಡೆ ದಾಳ ಐತಿ ಇಜ್ಜಿ ದಾಲ ಬರೋದು ದಾಳ ಐತಿ. ಓಕೆ ಅಮ್ಮ, ಥ್ಯಾಂಕ್ ಯು. ಇರಪ್ಪುದರೆ ಪೂರ್ಣಿಮಾ. ಓಕೆ, ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಏನಾಗ್ಬೋದು ಈ ಸಾರಿ ದಕ್ಷಿಣ ಕನ್ನಡದಲ್ಲಿ? ದಕ್ಷಿಣ ಕನ್ನಡದಲ್ಲಿ BJP ಬರ್ಬೋದು ಅಂತ.
ಮತ್ತು ಒಳ್ಳೆ ಅಭಿವೃದ್ಧಿ ಆಗ್ತಾ ಉಂಟು, ಪರವಾಗಿಲ್ಲ. ಹಾಗಾಗಿ BJP ಬರ್ಬೋದು ಅಂತ. ಈ ಭಾಗದಲ್ಲಿ ತೊಂದರೆ ಇಲ್ಲ, ಅಭಿವೃದ್ಧಿ ಆಗ್ತಾ ಉಂಟು, ಏನೋ ಆ ಥರ ಏನಿಲ್ಲ. ನನ್ನ ಹೆಸರು ಝೈನುದ್ದೀನ್. ಎಲೆಕ್ಷನ್ ಏನಾಗ್ಬೋದು ಈ ಬಾರಿ ದಕ್ಷಿಣ ಕನ್ನಡದಲ್ಲಿ? ಹೇಳಲಿಕ್ಕೆ ಆಗಲ್ಲ, ಏನಾದರೂ ಜನರಿಗೆ ಎಲ್ಲರೂ ಯಾವ ಪಕ್ಷ ಬರ್ತದೆ ಅಂತೇಳಿ ಆತಂಕದಲ್ಲಿದ್ದಾರೆ ಎಲ್ಲರೂ ಸಹ. ಯಾವ ಪಕ್ಷ ಬರ್ಬೋದು ಅಂತೇಳಿ ಹೇಳಲಿಕ್ಕೆ ಆಗಲ್ಲ. ಆದರೆ ಯಾರು ದುಡಿತಾರೆ ಯಾವ ಪಕ್ಷಕ್ಕಾಗಿ ದುಡಿದಕ್ಕೆ ಒಂದು ಉತ್ತರ ಸಿಗ್ತದೆ. ಮತ್ತು ಅದನ್ನು ಕಾದು ನಾವು ನೋಡಬೇಕಷ್ಟೇ, ಅಲ್ಲದೆ ನಮಗೆ ಅಂತ ಈಗ ಯಾವುದೇ ಅದನ್ನು ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದರೊಂದು ಕರ್ನಾಟಕದಲ್ಲಿರುವ ಸರ್ಕಾರದ ಒಂದು ಪ್ರತೀಕ್ಷೆಯಲ್ಲಿ ಇದ್ದೇವೆ ಈಗ, ಅದೇ ಬರ್ಬೋದು ಅಂತ ಹೇಳಿ. ಮತ್ತು ನಮಗೆ ಯಾವ ಪಕ್ಷಕ್ಕೆ ಯಾರು ಹೆಚ್ಚಾಗಿ ದುಡಿಯುತ್ತಾರೆ ಬರಲೇಬೇಕಂತ ಹೇಳಿ ಅದು ಬರ್ತದೆ. ಈ ಭಾಗದ ಬಗ್ಗೆ ಹೇಳೋದಿದ್ರೆ ಸ್ಥಳೀಯವಾಗಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆ. ಅದರ ನಮಗೆ ಈ ಭಾಗದಲ್ಲಿ ಹೇಳುವುದಾದರೆ ನಮಗೆ BJP ಒಂದು ಪ್ರತೀಕ್ಷೆ ಎಲ್ಲರೂ ಹೇಳೋದಾಗಿದೆ, ಹೇಳಲಿಕ್ಕೆ ಆಗಲ್ಲ ಹೇಗೆ ಅಂತ ಹೇಳಿ. ಸತೀಶ್ ಅಂತೇಳಿ ನಮ್ಮ ಸೌತ್ ಕೇಂದ್ರದಲ್ಲಿ ಮಾಮೂಲಿ ನಮಗೆ ಈಗ ಮೆಜಾರಿಟಿ ಇರುವುದೇ ಇದು ನಮ್ಮ ಕೇಂದ್ರ ಸರ್ಕಾರ ಮೋದಿಯವ್ರದ್ದು ಇರೋದಲ್ಲ, ಅವ್ರದ್ದೇ ಜಾಸ್ತಿ ಜನರದ್ದು, ಅವರಿಗೆ ಜಾಸ್ತಿ ಸಪೋರ್ಟ್ ಉಂಟು. ಈ ನಮಗೆ ಮೇಯ್ನಾಗಿ ಇಲ್ಲಿ ಈ ಕಡೆ ಎಲ್ಲ ಕೇಂದ್ರ ಸರ್ಕಾರದ ಅನೇಕ ಸೌಲಭ್ಯಗಳು ಬಂದಿವೆ. ರಘುರಾಮ ಉಪಾಧ್ಯಾಯ BJP ಬರಬೇಕು ಅಂತೇಳಿ. ಈ ಹಿಂದಿನ MP ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಮಾಡಿದ್ದಾರೆ. ನಿಮ್ಮ ಹೆಸರು? ಜಯಶ್ರೀ. ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಲ್ವಾ, ಏನಾಗ್ಬೋದು ಈ ಸಲ ದಕ್ಷಿಣ ಕನ್ನಡದಲ್ಲಿ? ಅಂದರೆ BJP ಬರ್ಬೋದು ಅಂತ ಅನ್ಕೊಳ್ತೀನಿ. ಹೇಳ್ತೀರಾ? ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಈ ಭಾಗದಲ್ಲಿ? ಸುಧಾರಣೆ ಮಾಡಿದ್ದಾರೆ. ನಿಮ್ಮದೇನಾದ್ರೂ ಬೇಡಿಕೆ ಇದೆಯಾ? ಇಲ್ಲ, ಏನಿಲ್ಲ ಸದ್ಯಕ್ಕಿಲ್ಲ. ಬೇಕಾಗುವಾಗ ನಾವು ಹೇಳ್ತೇವೆ, ಮಾಡಿಕೊಡ್ತಾರೆ. ನಿಮಗೆ ಇದು ಸ್ವ ಉದ್ಯೋಗ? ಹೌದು. ನಿಮಗೆ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಆಯ್ತು ನಮ್ಮ ಪಲ್ಲೆ ಅಭಿವೃದ್ಧಿ ಆದ ಇರಪ್ಪುದಾರೆ ಯತಿಸಾನ್ ಈ ಭಾಗದ ಅಭಿವೃದ್ಧಿ ಕೆಲಸ ಬರಾತದೆ ಆತನ ತೊಂದರೆ ಇದ್ದು ಈ ಸದ್ದ ಲೋಕಸಭಾ ಚುನಾವಣೆ ದಾದಾವು ಕಲ್ನ ಚಾನ್ಸಸ್ BJP ಕಲತ್ತಲ್ಲ ಸುಳ್ಯ ಚೇದ್ರೋಡು ಕರ್ನೆ ಇರ್ಲದು BJP ಅಂಚನ ಅವನ ಪಾತ್ರೆದಾನಾಗ ಪುರ ಮಲ್ತು ಕೊರ್ಪೇರು ಪುರ ಸದ್ದಾನ. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರವೀಣ್. ಎಲೆಕ್ಷನ್ ಹತ್ರ ಬರ್ತಾ ಉಂಟು, ಈ ಸಲ ಏನಾಗ್ಬೋದು ದಕ್ಷಿಣ ಕನ್ನಡದಲ್ಲಿ? BJP ಬರ್ತಾ BJP. ಹೇಗೆ ಹೇಳ್ತೀರಾ, ಅಷ್ಟೊಂದು ಕಾನ್ಫಿಡೆನ್ಸ್? ಭದ್ರಕೋಟೆ ಇಂದು ಹಾಗೆ BJP ಬರುತ್ತೆ. 100%. ಈ ಹಿಂದಿನ MP ಇಲ್ಲಿ ಕೆಲಸಗಳನ್ನೆಲ್ಲ ಮಾಡಿದಾರಾ? ಮಾಡಿದ್ದಾರೆ. ಓಕೆ. ಇನ್ನು ಏನಾದರೂ ಕೆಲಸ ಆಗಬೇಕಿತ್ತು ಅನ್ನೋಂಥ ಬೇಡಿಕೆ ಏನಾದರೂ ಇದೆಯಾ? ಇನ್ನು ಮಂಜೇಶ ಸುಬ್ರಹ್ಮಣ್ಯ ರೋಡ್ ಒಂದು ಒಳ್ಳೆದಾದರೆ ಒಳ್ಳೆಯದು. ಮತ್ತೆ ನಿಮ್ಮ ಇಲ್ಲಿದ್ದು ರೈಲ್ವೆದ್ದು ಸ್ವಲ್ಪ ವಿಚಾರ ಕೂಡ ಇರೋದಲ್ಲ, ಅದ್ರ ಬಗ್ಗೆ? ಅದು ರೈಲು ಸ್ಟಾಪ್ ಕೊಡಬೇಕಂತ ಇಲ್ಲಿ ನಿಲುಗಡೆ ಆಗಬೇಕಂತ ಹಾಗೆ. ನಿಮಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಟ್ಟಿದ್ದಾರೆ? ಮಾಡಿಕೊಟ್ಟಿದ್ದಾರೆ. ಓವರ್ ಬ್ರಿಡ್ಜ್ ಆಗಬೇಕಿತ್ತು ಅಂತ. ಅದರ ಬಗ್ಗೆ ಮಾತುಕತೆ ಇದೆಯಾ? ಮಾತುಕತೆ ಇದೆ, ಹಾಗೆ ಆಗ್ಬೋದು. ಬಾಲಕೃಷ್ಣ ನಾವಂತ ಹೇಳೋದು ಜನ ತೀರ್ಮಾನ ಅಲ್ಲ, ಅಂತಿಮ ತೀರ್ಮಾನ. ಅಭಿವೃದ್ಧಿ ಕೆಲಸ ಆಗಿದೆಯಾ ಕಾಣಿರೋ ಭಾಗದಲ್ಲಿ? ಆಗಿದೆ, ರೋಡಲ್ಲಿ ಆಗಿದೆ. ನಿಮ್ಮ ಹೆಸರು? ಪದ್ಮಾವತಿ. ಎಲೆಕ್ಷನ್ ಹತ್ರ ಬರ್ತಾ ಉಂಟಲ್ವಾ, ಏನಾಗ್ಬೋದು ಈ ಬಾರಿ ದಕ್ಷಿಣ ಕನ್ನಡದಲ್ಲಿ? ಇನ್ನಾಗ್ಬೋದು BJP ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಜನರಿಗೆ ಬೇಕಾದ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ನಮ್ಮದೊಂದು ಅಭಿಪ್ರಾಯ. ಯುವಕರಿಗೆ ಉದ್ಯೋಗ ಸಿಗಬೇಕು. ಓಟು ಕೈತಡೆ ಬರೋದುಂಡತೆ ನಮ್ಮ ದಕ್ಷಿಣ ಕನ್ನಡ ದಾದ ಅವಿಸತ್ತೆ ಓ ಗೆಲ್ಪು BJP ಗೆಲ್ಪುಂಡು ಅಂದ ಮುಖ ಎಂಚಾಡ್ ಮಾಡ್ಪುನ ಕೆಲಸ ಪುರ ಮಲ್ದೇರೆ ಅಭಿವೃದ್ಧಿ ಪುರ ಆತಂಡೆ ಕಾಣಿರು ಭಾಗ ಕಮಲ ಓಟ್ ಕೈತಡೆ ಬರ್ತನತೆ ದಾದಾವು ಇನ್ನು BJP ಎಂಕಲ ಪಾಡ್ನ ಐಕ್ಯತ ಗೆಲ್ಕೊಡು ಅಂದ್ ಅಭಿವೃದ್ಧಿಗೆಲ್ಲ ವಿದ್ಯಾರ್ಥಿ ಜಮ ಫಂಡ್ರೇನೆ ಮಾಡ್ತಿದ್ದೇವೆ ಒಂದು ಹೇಳಪ್ಪಜಿ ಬರ್ಪುಜ ಇದೆಲ್ಲ ಬರೋಂದಿಜ್ಜ ಇರಿಗೆ 2000 ಅವು ಬರ್ಕೊಂಡು ಅವೇ ಗ್ಯಾರಂಟಿ ಯೋಜನೆ ಉಚಿತ ಅಂದ್ ಬಸ್ ಪುರ ಉಚಿತ ಐನ ಬಗ್ಗೆ ದಾದಂತಾರೆ ಐದು ಮಾಡ್ಕೊಡೋದಾಯ್ತೇನು ಒಂದು ಅನ್ಕೊಳಂಗಲ್ಲ. ನಿಮ್ಮ ಹೆಸರು? ಮಮತಾ. ಎಲೆಕ್ಷನ್ ಹತ್ರ ಬರ್ತಾ ಉಂಟಲ್ಲ, ಏನಾಗ್ಬೋದು ಈ ಬಾರಿ ನಮ್ಮ ದಕ್ಷಿಣ ಕನ್ನಡದಲ್ಲಿ? ಮೊದಲು ಮಾಮೂಲಿ BJP ಬರುತ್ತೆ. ಹೌದು ಕೊಡ್ತಾರೆ. ನಮ್ಮದು ಈಚೆ ಅವರೆಲ್ಲ ಬರೋದು, ಮಾಮೂಲು ಅವರೇ ಬರೋದು. ಉದ್ಯೋಗದು ಜಾಸ್ತಿ ಯುವಕರಿಗೆ, ಮತ್ತೆಲ್ಲ ಸರಿ ಹೋಗ್ತದಲ್ಲ ಅದಾದರೆ. ಶ್ರೀಧರ್ ಅಂತೇಳಿ ಏನಾಗಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎರಡು ಸಹ ಫೈಟ್ ಇರ್ಬೋದು. ಹೊಸ ಮುಖಗಳಲ್ಲ, ನೋಡಬೇಕು ಏನು ಮಾಡ್ತಾರೆ ಸ್ಟೂಡೆಂಟ್ನವರೆಲ್ಲ ನೋಡಬೇಕು, ಹೊಸ ಮುಖಗಳಿಗೆ ಓಟ್ ಕೊಡ್ತಾರೆ ಅದೆಲ್ಲ ನೋಡಬೇಕು. ಸರ್ಕಾರದ ವತಿಯಿಂದ ಈ ಭಾಗದಲ್ಲಿ ಕೆಲಸ ಕಾರ್ಯಗಳೆಲ್ಲ ಆಗಿದೆಯಾ? ಸ್ವಲ್ಪ ಆಗಿದೆ, ಎಲ್ಲ ಆಗಿದೆ ಅಂತ ಹೇಳ್ತಾರೆ, ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ ಸಹ.
ಅಭಿವೃದ್ಧಿ ಆಗ್ಲಿಕ್ಕೆ ಉಂಟಾ ಇನ್ನು? ಅಭಿವೃದ್ಧಿ ಇರ್ಬೋದು, ಕೆಲವೆಲ್ಲ ಉಂಟಲ್ಲ. ಆನಂದ್ ನಡು ಬ್ರಿಜೇಶ್ ಬರೋರು ಬಾರಿ ಜಾಸ್ತಿ ಯಾರೇ ಬರೋಲ್ಲ ಒಂಜಿ 5 ಲಕ್ಷ ಒಟ್ಟು ಲಾಸ್ಟ್ ಲೀಡರ್ ಇನ್ನವರು ನಿಂಗೆ ಬರಸು ನಿಂಗೆ ರೆಡ್ಡ ಆರಾಮಿತ ಎಡ್ಡ ಒಂದು ನಿಂಗೆ ತೊಂದರೆ ಯಾರು ಎಡ್ಡೆ ಇರ್ತಾರೆ ನಳಿನ್ ಕುಮಾರ್ಲ ಇಂಕ್ಲೆದೆಲ್ಲ ಅನ್ಯಾಯ ಆಯ್ತು ಜರ ಇದು ಅಂಡ ಒರಿಯ ಇಪ್ಪರ ಬಳಿ ಆಯ್ತು ಚೇಂಜ್ ಮಾಡೋದು ಮೂಡು ಉದ್ದೇಶ ಇಂಕ್ಲೆ ಜಾಸ್ತಿ ಆಯ್ತು ಬ್ರಿಜೇಶ್ ಇರ್ತಾರೆ ಎಡ್ಡ ಕ್ಯಾಂಡಿಡೇಟ್ ಎಲೆಕ್ಷನ್ ಬಗ್ಗೆ ಈ ಸರ್ತಿ BJP ಮೋದಿನೇ ಮೋದಿ ಅವರು ಕನ್ಫರ್ಮ್ ಉಂಟು ಮೋದಿ ಅವರು ಬೇರೆ ಕನ್ಫರ್ಮ್ ಉಂಟು. ಓಕೆ, ಅಭ್ಯರ್ಥಿನ ಚೇಂಜ್ ಮಾಡ್ತೀರಿ ಈ ಸರ್ತಿ? ಅಭ್ಯರ್ಥಿ ಚೇಂಜ್ ಅದು ಹೊಸ ಜನದ ತೊಂದರೆ ಎಡ್ಡ ಕ್ಯಾಂಡಿಡೇಟ್ ನೆಕ್ಕದು ಮುದಕ್ಲು ಕೆಲಸ ಮಲ್ದೇರ ಇವಾಗ ಮಾಡ್ತೀರಿ ತೊಂದರೆ MLA ಒಟ್ಟಲ ಮಲ್ತಾರೆ MP ಒಟ್ಟಲ ಮಲ್ತಾರೆ ತೊಂದರೆ ಅಂತ ಇಪ್ಪನಂಕಳಂಜಿ ನಂಬಿಕೆ ಉಂಟು ಮೋದಿ ಬರ್ತಾರೆ ಅಂತ. ಅಭಿವೃದ್ಧಿ ಆತಲ್ಲ ಕಾಣಿರೋದು? ಕಾಣಿರೋ ಅಭಿವೃದ್ಧಿ ಆತಲ್ಲ ಆತಲ್ಲ. ಈ ಸರ್ತಿ ಹೆಂಚಿ ನಾವು ಲೋಕಸಭಾ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ BJP ಬರ ರಾಷ್ಟ್ರ ಅಂತೇಳಿ BJP ಮಸ್ಟ್ ವಿನ್ ಅಷ್ಟೇ. ವೋಟ್ ಫಾರ್ ಮೋದಿ ಬರಬೇಕಂತ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ನಮ್ಮ ಜನರ ಒಪಿನಿಯನ್ ಏನು ಬೇಕಾದ್ರೆ ಆಗ್ಬೋದು. ಈ ಹಿಂದಿನ MP ಕೆಲಸಗಳೆಲ್ಲ ಮಾಡಿದ್ದಾರೆ ಈ ಭಾಗದಲ್ಲಿ? ಬೆಸ್ಟ್ ಸೂಪರ್ MP ಅವರಿಗೆ ಸಿಕ್ಕಬೇಕಿತ್ತು, ಸಿಕ್ಕಿಲ್ಲ, ಪರವಾಗಿಲ್ಲ, ಇನ್ನೊಂದು ಬೆಸ್ಟ್ ಕ್ಯಾಂಡಿಡೇಟ್, ತೊಂದರೆ ಇಲ್ಲ. ಓಕೆ, ನೀವು ಹೇಳಿದ್ರಿ ಇವಾಗ BJP ಬರುತ್ತೆ ಅಂತ. BJP ಬರಬೇಕಂತೆ. ಬಂದ್ರೆ ಏನೆಲ್ಲ ಬೇಡಿಕೆ ಇಡ್ತೀರಾ? ಬೇಡಿಕೆ ನಾವು ಕಾಮನ್ ಮ್ಯಾನ್, ಇಂಡಿಯಾ ಒಳ್ಳೇದಾದ್ರೆ ಆಯ್ತು ಅಷ್ಟೇ. ಓಕೆ, ನಿಮ್ಮ ಇಲ್ಲಿ ಕಾಣಿಯೂರಲ್ಲಿ ರೈಲ್ವೆದೊಂದು ಇದಿದೆ ಅಲ್ವಾ? ಯಾವುದು ರೈಲ್ವೆಲಲ್ಲಿ ಬೇಡಿಕೆ ಇದೆ ಅಲ್ಲ ಜನರದೆಲ್ಲ, ರೈಲ್ವೆದೊಂದು ಇಲ್ಲೊಂದು ಸ್ಟಾಪ್ ಬೇಕು ಅಂತ. ಹೌದು, ಅದ್ರ ಬಗ್ಗೆ ಏನು ಸ್ಟಾಪ್ ಮಾಡುವಂಥ ರೈಲ್ವೆ ಸ್ಟೇಷನ್ ಅಲ್ಲ ಇದು, ಅಷ್ಟು ಜನಸಂಖ್ಯೆ ಇಲ್ಲ, ಆದರೆ ಒಳ್ಳೆಯದು. ನನ್ನ ಹೆಸರು ದಿಲೀಪ್ ಅಂತ. BJP ವಿನ್ ಆಗ್ತದೆ. ಅದು ಅಭಿವೃದ್ಧಿ ಅಷ್ಟು ಮಾಡಿದ್ದಾರೆ ನಮ್ಮ ಇಲ್ಲಿಗೆ, ಮತ್ತು ಮೋದಿಗೋಸ್ಕರ ಬರಲೇಬೇಕು. ಕಾಂಗ್ರೆಸ್ಸಿಂದ ಆಗಲಿಲ್ಲ, BJPಯಿಂದ ಅಭಿವೃದ್ಧಿ ಆಗಿದೆ, ತುಂಬ ಆಗಿದೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಸಹ ಆಗಿದೆ. ಈ ಸರಿ ಕ್ಯಾಂಡಿಡೇಟ್ ಸಹ ಒಳ್ಳೆದಿದ್ದಾರೆ, ಕನ್ಫರ್ಮ್ ವಿನ್ ಆಗ್ತಾರೆ. ತುಂಬ 33 ಲಕ್ಷ ಲೀಡಲ್ಲಿ ವಿನ್ ಆಗ್ತಾರೆ. ವೀಕ್ಷಕರೇ, ಕಾಣಿಯೂರು ಭಾಗದಲ್ಲಿರುವಂತಹ ಜನರ ಅಭಿಪ್ರಾಯವನ್ನು ಕೇಳಿದ್ರಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬರುವಂಥ ಅಭ್ಯರ್ಥಿಯ ಮುಂದೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಜನ ಇಟ್ಟಿದ್ದಾರೆ. ಹಾಗೆಯೇ ಮುಖ್ಯವಾಗಿ ಇಲ್ಲಿ ಕೇಳಿ ಬರುವಂಥ ಮಾತು ಏನು ಅಂತ ಹೇಳಿದರೆ, ನಮ್ಮಲ್ಲಿ ರೈಲ್ವೆ ಹಳಿ ಇದೆ, ಬಟ್ ನಮಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಅದರಿಂದಾಗಿ ನಮಗೆ ಸ್ವಲ್ಪ ಪ್ರಯೋಜನ ಆಗೋ ರೀತಿಯಲ್ಲಿ ಆಗಬೇಕು, ಇಲ್ಲಿ ಒಂದು ಸ್ಟಾಪ್ ನೀಡುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದಿದೆ. ಹಾಗೆಯೇ ಇಲ್ಲಿ ಸ್ವಲ್ಪ ಜನ ಹೇಳುವಂಥದ್ದು ನೋಟ ಹಾಕ್ತೀವಿ ನಾವು ಅನ್ನುವಂಥದ್ದು, ಆದರೆ ಹೆಚ್ಚಾಗಿ ಮಿಶ್ರ ಅಭಿಪ್ರಾಯಗಳು ಕೇಳಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.